ಬುದ್ಧಿಶಕ್ತಿ ವೃದ್ಧಿಯಾಗುವುದು, ಬುದ್ಧಿ ವಿಕಸನಗೊಳ್ಳುವುದು ಮತ್ತು ಯಾವುದರಿಂದ ನಮ್ಮ ಸ್ವಂತ ಕಾಲ ಮೇಲೆ ನಾವು ನಿಂತುಕೊಳ್ಳಬಲ್ಲೆವು ಅಂತಹ ಶಿಕ್ಷಣ ನಮಗೆ ಅಗತ್ಯ. ಈ ನಿಟ್ಟಿನಲ್ಲಿ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಈ ದಿನ ವನ ಮಹೋತ್ಸವ ಸಂಘಟನೆಗಳ ಉದ್ಘಾಟನೆ ಮತ್ತು ಪ್ರತಿಜ್ಞಾವಿಧಿಗಳ ಬೋಧನೆ ನಡೆಯಲಿಕ್ಕಿದೆ. ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಅತಿಥಿಗಳು ಮತ್ತೊಮ್ಮೆ ಮಗದೊಮ್ಮೆ ಸ್ವಾಗತಿಸುತ್ತಾ ಕಾರ್ಯಕ್ರಮವನ್ನು ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸುತ್ತೇನೆ. ಇದೀಗ ಪ್ರಾರ್ಥನೆ. To give thanks to Allah for the moon and the star, praising all day for what is and what was. Take order you Iman, don't give in to shaitan. Oh you believe, please give thanks to Allah. Allah is Ghafoor, Allahu Rahim, Allahu yuhibbul muhsinin, wa halikuna wa razikuna wa huwa ala kulli shay'in qadir. Allah is Ghafoor, Allah is Rahim, Allah is one who loves the muhsinin. He is a creator, He is a sustainer, and He is one who has power over all. ಅದೇ ರೀತಿಯಲ್ಲಿ ಮಕ್ಕಳ ಹಿತರಕ್ಷಣೆಯನ್ನು ಕಾಪಾಡುವಂಥ ಒಂದು ಹಕ್ಕುಗಳ ಒಂದು ಕ್ಲಬ್ಬು, ಇಕೋ ಕ್ಲಬ್ಬು, ಕಲಾ ಕ್ಲಬ್ಬು, ಈ ರೀತಿಯಲ್ಲಿ ಅನೇಕ ಸಂಘ ಸಂಸ್ಥೆಗಳ ಉದ್ಘಾಟನೆಯನ್ನು ಸಾಮಾನ್ಯವಾಗಿ ಜುಲೈ ತಿಂಗಳ ಪ್ರಥಮ ದ್ವಿತೀಯ ವಾರದಲ್ಲಿ ಹಮ್ಮಿಕೊಳ್ತಾ ಇದ್ದೇವೆ. ಈ ಸಲ ಸ್ವಲ್ಪ ತಡವಾಗಿ ಕೊನೆಯ ವಾರಕ್ಕೆ ಬಂದುಳಿತು. ಬಹುಶಃ ನಮ್ಮ ರಂಜಾನ್ ಆದ್ದರಿಂದ ಎಲ್ಲ ಕಾರ್ಯಕ್ರಮಗಳು ಸ್ವಲ್ಪ ತಡವಾಗಿ, ನಮ್ಮ ಶೈಕ್ಷಣಿಕ ಕಾರ್ಯಕ್ರಮಗಳಲ್ಲ, ಉಳಿದ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಸ್ವಲ್ಪ ನಾವು ಹೆಚ್ಚು ಅವಕಾಶವನ್ನು ತೆಗೆದುಕೊಳ್ಳುವಂಥ ಒಂದು ಅವಕಾಶ ಬಂದುಬಿಟ್ಟು, ಬಹುಶಃ ಬಹಳ ಮುಖ್ಯವಾಗಿ ಇವತ್ತು ನಾವು ಆಚರಿಸುವುದರಲ್ಲಿ ವನಮಹೋತ್ಸವ ಒಂದು. ವನಮಹೋತ್ಸವವನ್ನು ಇವತ್ತು ನಾವು ಆಚರಿಸುವಂಥ ಅಗತ್ಯಗಳು ಎಷ್ಟು ಮಹತ್ವವಾಗಿದೆ ಎಂಬುದನ್ನು ನಿಮಗೆಲ್ಲ ಗೊತ್ತಿದ್ದಂಥ ವಿಚಾರ. ಮನುಷ್ಯ ಎಂಬುವನು ಮಾನವ ಜೀವಿಯಾಗಿ ಹುಟ್ಟಿ ಇತರರಿಗೆ ಸಹಾಯ ಮಾಡಿ ತಾನು ಈ ಸಮಾಜದಲ್ಲಿ ಬದುಕಬೇಕು, ಇತರನ್ನು ಬದುಕಿಸಬೇಕೆಂಬಂಥ ನೆಲೆಯಲ್ಲಿ ಕಂಡುಕೊಂಡಂಥ ಮಾನವಿಕವಾದಿ ಇವತ್ತು ಪರಿಸರವನ್ನು ಹಾಳು ಮಾಡಿ ಪರಿಸರವನ್ನು ಅತ್ಯಾಚಾರ ಮಾಡಿಕೊಂಡು ಮನುಷ್ಯನ ಬದುಕಿಗೆ ತೆರೆ ಎಳೆಯುವಂತಹ ಭಸ್ಮಾಸುರನ್ನು ತನ್ನನ್ನು ತಾನು ಹೇಗೆ ತನ್ನನ್ನೇ ಆಹುತಿಯಾಗಿ ಮಾಡಿಕೊಂಡನು, ಅವನಿಂದಲೇ ಅವನು ಆಹುತಿ ಆದನು, ಹಾಗೆ ಇವತ್ತು ಮನುಷ್ಯನ ಆಹುತಿಯನ್ನು ಮಾಡ್ತಾ ಇದ್ದಾರೆ, ಪರಿಸರದ ಜೊತೆಯಲ್ಲಿ ಆಟವಾಡುತ್ತಾ ಚೆಲ್ಲಾಟ ಆಡುತ್ತಾ. ಅದಕ್ಕೋಸ್ಕರವಾಗಿ ಇವತ್ತು ನಾವು ಸ್ವಾರ್ಥಕ್ಕೋಸ್ಕರವಾಗಿ ಮಾಡ್ತಾ ಇದ್ದೇವೆ ವನಮಹೋತ್ಸವ. ಹಿಂದಿನ ಕಾಲದಲ್ಲಿ ಹಾಗಿರಲಿಲ್ಲ. ಇವತ್ತು ನಾವು ಬದುಕಬೇಕಾದರೆ ಇವತ್ತು ವನಮಹೋತ್ಸವ ಬೇಕು. ಅದಕ್ಕಾಗಿ ನಾವು ಇವತ್ತು ಆಚರಿಸಲೇಬೇಕಾಗಿದೆ. ಇವತ್ತು ಪರಿಸರದ ಮೇಲೆ ನಮಗೆ ಕಾಳಜಿಗಿಂತ ನಾವು ಬದುಕಬೇಕು, ನಮ್ಮ ಪೀಳಿಗೆಯರು ಇನ್ನಿಷ್ಟು ಅದು ಬದುಕಬೇಕು ಎಂಬ ನೆಲೆಯಲ್ಲಿ ನಾವು ಆಚರಿಸಬೇಕು. ಇವತ್ತು ಬಹಳ ಏನಂತ ಹೇಳಿದರೆ ಮಹತ್ವಪೂರ್ಣ ಮತ್ತು ಕಡ್ಡಾಯವಾಗಿದೆ. ಆದರೆ ಅದು ಕಾಟಾಚಾರಕ್ಕೆ ಆಗಬಾರದು. ಆದ್ದರಿಂದ ಈ ರೀತಿಯಲ್ಲಿ ಒಂದು ಸಂದೇಶವನ್ನು ಜಗತ್ತಿಗೆ ಸಾರುವಂಥ, ನಮ್ಮ ಜೊತೆಯಲ್ಲಿ ಪರಿಸರವು ನಮ್ಮ ಜೊತೆಯಲ್ಲಿ ಬೆಳೀಬೇಕು, ನಾವು ಬೆಳೀಬೇಕು, ಅದು ಇರಬೇಕು ಎಂಬಂಥ, ಅದರ ಅಸ್ತಿತ್ವ ಇದ್ದರೆ ಮಾತ್ರ ನಮ್ಮ ಅಸ್ತಿತ್ವ ಇರುತ್ತೆ ಎಂಬ ಸಂದೇಶವನ್ನು ಕೂಡ ಉದ್ದೇಶಕ್ಕೋಸ್ಕರವಾಗಿ ವನಮಹೋತ್ಸವ ಅಷ್ಟು ಮಹತ್ವವನ್ನು ಸ್ಥಾಪಿಸಿಕೊಂಡು ಬಂದಿದೆ. ಇವತ್ತು ಅದರ ಬಗ್ಗೆ ನಾನು ತುಂಬ ಹೇಳಲಿಕ್ಕೆ ಇಚ್ಛೆಪಡುವುದಿಲ್ಲ, ಯಾಕೆಂದರೆ ನಮಗೆಲ್ಲ ಗೊತ್ತಿದೆ ಮತ್ತು ಅತಿಥಿ ಹೇಳದಿದ್ದಾರೆ, ಎಲ್ಲರಿಗೆ ಸಮಯದ ಅವಕಾಶ ಇಲ್ಲ. ನಾವು ಕೂಡ ಅಷ್ಟೇ ಸಭೆ ಸಮಾರಂಭಗಳಿಗೆ ನಾವು ಸೀಮಿತಗೊಳಿಸದೆ ನಮ್ಮ ಕಾರ್ಯಕ್ರಮ ಏನಿದೆ ಅದು ಫಲಪ್ರದವಾದಂಥ ಒಂದು ಕಾರ್ಯಕ್ರಮ ಆಗುವ ನೆಲೆಯಲ್ಲಿ ಇದರ ಎಲ್ಲ ಸಂಘ ಸಂಸ್ಥೆಗಳು, ನಮ್ಮ ಇಲಾಖೆಗಳು ಹೇಳಿದಂಥ ಸಂಘ ಸಂಸ್ಥೆಗಳು, ಗ್ರಾಹಕರ ಹಕ್ಕುಗಳ ಬಗ್ಗೆ ಆಗಲಿ, ಮಕ್ಕಳ ರಕ್ಷಣೆಯ ಬಗ್ಗೆ ಆಗಲಿ, ಎಲ್ಲ ಇಲಾಖೆಯಿಂದ ಬರ್ತಾ ಇದೆ. ಇವತ್ತು ಪಾಠ ಮಾಡುವುದಕ್ಕಿಂತಲೂ ಹೆಚ್ಚಾಗಿ ನಮಗೆ ಇಲಾಖೆಯಿಂದ ಆದೇಶಗಳು ಬರುವುದು ಜಾಸ್ತಿ. ಪಾಠ ಮಾಡುವ ಬಗ್ಗೆ ಇಲ್ಲ, ಈ ಕಾರ್ಯಕ್ರಮ ಕೊಡಿ ಅಂತ ಈಗೆಲ್ಲ ಮೇಲ್ ಬರುವುದರಿಂದ ಆ ಆದೇಶ ಪ್ರಕಾರ ರಾತ್ರಿ ಬೆಳಗಾವುದು ರೆಡಿಯಾಗಿರಬೇಕು. ನಾವು ಹೇಗೆ ಸಿದ್ಧತೆ ಮಾಡಿಕೊಳ್ಳುವುದು, ಹೇಗೆ ಮಕ್ಕಳನ್ನು ತೊಡಗಿಸಿಕೊಳ್ಳುವುದು, ಹೆತ್ತವರನ್ನು ಸಂಪರ್ಕಿಸುವುದು ಹೇಗೆ ಎಂಬುದು ನಮಗೆ ಗೊತ್ತಾಗುವುದಿಲ್ಲ. ಈ ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ನಮ್ಮ ಬೆನ್ನ ಹಿಂದೆ ಬರ್ತಾ ಇದೆ. ಪಬ್ಲಿಕ್ ಪರೀಕ್ಷೆ, ಮತ್ತೊಂದು ಪರೀಕ್ಷೆ ಭಾಳ ಕಷ್ಟ. ಆದ್ದರಿಂದ ಈ ಕಾರ್ಯಕ್ರಮವನ್ನು ಇವತ್ತು ಇಟ್ಟುಕೊಂಡಿದ್ದೇವೆ. ಅದೇ ರೀತಿಯಲ್ಲಿ ನಮ್ಮ ವಿದ್ಯಾರ್ಥಿಗಳಿದ್ದಾರೆ. ಇವತ್ತು SLCಯಲ್ಲಿ ಅತ್ಯಂತ ಹೆಚ್ಚು ಅಂಗವನ್ನು ತೆಗೆದು ಉತ್ತೀರ್ಣರಾದ ವಿದ್ಯಾರ್ಥಿಯವರಿಗೆ ಅವರಿಗೆ ಅಭಿನಂದನೆ ಪತ್ರವನ್ನು ಕೊಡುವಂಥ ಒಂದು ಕಾರ್ಯಕ್ರಮ ಕೂಡ ಈ ಸಂದರ್ಭದಲ್ಲಿದೆ. ಬಹುಶಃ ನಮ್ಮ ಶಾಲೆ ಸಾಂಸ್ಕೃತಿಕ ಕಾರ್ಯಕ್ರಮ ಹೇಗೆ ಮುಂದಿದೆಯೋ ಇವತ್ತು ಉಳ್ಳಾಳ ಕ್ಲಸ್ಟರ್ನಲ್ಲಿ ಬಹುಶಃ ಕಳೆದ 2-3 ವರ್ಷಗಳಲ್ಲಿ ಇಂಗ್ಲೀಷ್ ಮೀಡಿಯಮನ್ನು ಹೊರತುಪಡಿಸಿ ಕನ್ನಡ ಮೀಡಿಯಂನಲ್ಲಿ ಪ್ರಥಮ ಸ್ಥಾನದಲ್ಲಿತ್ತು. ಈ ವರ್ಷ ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಮನ್ನು ಜೊತೆಗೂಡಿಸಿದ್ರು ಕೂಡ ಇವತ್ತು ಉಳ್ಳಾಳ ಕ್ಲಸ್ಟರ್ನಲ್ಲಿ ಪ್ರಥಮ ಸ್ಥಾನದಲ್ಲಿ ನಮ್ಮ ಕನ್ನಡ ಮಾಧ್ಯಮ ಶಾಲೆ ಇದೆ ಅಂತ ಹೇಳಲಿಕ್ಕೆ ನಾನು ಹೆಮ್ಮೆ ಮತ್ತು ಸಂತೋಷ ಪಡುತ್ತೇನೆ. ಅದಕ್ಕೆ ನಾನು ನಮ್ಮೆಲ್ಲ ಸೈಯದ್ ಮದನಿ ಚಾರಿಟಬಲ್ ಟ್ರಸ್ಟ್ನ ಪದಾಧಿಕಾರಿಗಳನ್ನು ಮನತುಂಬಿ ಅಭಿನಂದಿಸ್ತಾ ಇದ್ದೇನೆ. ಇವತ್ತು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಸ್ಥಾನವನ್ನು, ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದವರು ಸೈಯದ್ ಮದನಿ ಚಾರಿಟಬಲ್ ಟ್ರಸ್ಟ್ ಉಳ್ಳಾಳ ಕೇಂದ್ರ ಜುಮ್ಮಾ ಮಸೀದಿಯ ನಮ್ಮೆಲ್ಲರ ಗೌರವಾನ್ವಿತ ಆದಂತಹ ಹಿತಚಿಂತಕರು, ಹಿರಿಯರು, ಮಾರ್ಗದರ್ಶನದಂತಹ ಸನ್ಮಾನ್ಯ ಅಬ್ದುಲ್ ರಶೀದ್ ಹಾಜಿಯವರು.
ಇವತ್ತಿನ ವನಮಹೋತ್ಸವಕ್ಕೆ ಅವರು ಇದ್ದದ್ದು ಬಹಳ ಸಂತೋಷ. ಇರಲಿಲ್ಲ, ಫೋನ್ ಮಾಡುವಾಗ ಬೆಂಗಳೂರಲ್ಲಿದ್ದರು. ಯಾಕೆಂದರೆ ಇಲ್ಲಿ ನಮಗೆ ಮತ್ತು ಅವರಿಗೆ ಒಂದು ಸಂಬಂಧ. ಅಂದರೆ ಈ ವನಮಹೋತ್ಸವ ಕಾರ್ಯಕ್ರಮ ಒಂದು ಅರ್ಥಪೂರ್ಣವಾಗಬೇಕಾದರೆ ವನಮಹೋತ್ಸವದ ಬಗ್ಗೆ, ಗಿಡಗಳ ಬಗ್ಗೆ, ಪರಿಸರದ ಬಗ್ಗೆ ಇಡೀ ನಾಡಿನ ಉಳ್ಳಾಳದ ನಾಡಿಗೆ ಒಂದು ಅರಿವನ್ನು ಮೂಡಿಸಿ ಯಶಸ್ವಿಯಾದಂಥ ಒಂದು ವನಮಹೋತ್ಸವವನ್ನು ಕಾಟಾಚಾರಕ್ಕಲ್ಲ ಹೃದಯಸ್ಪರ್ಶಿಯಾಗಿ ಮಾಡಿಕೊಂಡು ಜನರ ಮನಮುಟ್ಟುವಾಗಿ ಒಂದು ಅವೇರ್ನೆಸ್ ಬಂದು ಇವತ್ತು ಅದು ಉತ್ತಮ ರೀತಿಯಲ್ಲಿ ಉಳ್ಳಾಳದ ಜಮಾತಿನ ಚರಿತ್ರೆಯಲ್ಲಿ ಇತಿಹಾಸವನ್ನು ಸ್ಥಾಪಿಸಿ ಕ್ರಾಂತಿಯ ಕಹಳೆಯನ್ನು ಮೊತ್ತ ಮೊದಲಿಗೆ ಪ್ರಾರಂಭಿಸಿದ ಕಳೆದ 2 ವರ್ಷದ ಮೊದಲು ಸನ್ಮಾನ್ಯ ಅಬ್ದುಲ್ ರಶೀದ್ರವರು. ಆದ್ದರಿಂದ ಅವರ ಕಾಳಜಿ ಉಂಟಲ್ಲ, ಅದು ಬಹಳ ಮುಖ್ಯವಾಗಿ. ಆದ್ದರಿಂದ ಈ ಕಾಳಜಿಯ ಮೂಲಕ ಆ ಕೆಲಸವನ್ನು ಮಾಡಿದ್ದಾರೆ. ಇವತ್ತು ಅದು ನಮಗೆ ಪ್ರೇರಣೆ. ಕಳೆದ ಸಲ ನಾವಿಲ್ಲಿ ಒಂದು 10 ಸಸಿಯನ್ನು ನೆಟ್ಟಿದ್ದೇವೆ. ಇವತ್ತು ಅವ್ರು ಕೇಳ್ಬೋದು, ಈಗ ಏನು ಮಾಡಿದ್ದೀರಿ ಅಂತೇಳಿ. ಸಮಸ್ಯೆ ಇದೆ ಸರ್, ಆದರೂ 2 ಬದುಕಿಸಿದ್ದೇವೆ. ಸಂತೋಷ, 5ರಲ್ಲಿ 2 ಬದುಕಿಸಿದ್ದೇವೆ. ಯಾಕೆಂದರೆ ಇಲ್ಲಿ ಒಂದು ಕಾಂಪೌಂಡ್ ಹಾಲ್ ಇಲ್ಲ. 2ನೇದು ಆ ಪ್ರಾಣಿಗಳಿಗಿಂತ ನಮ್ಮ 2 ಕಾಲಿನ ಪ್ರಾಣಿಗಳಿದ್ದಾರೆ, ಅದರ ಸಮಸ್ಯೆ ಜಾಸ್ತಿ. 4 ಕಾಲಿನ ಪ್ರಾಣಿಗೆ ಏನಾದರೂ ಮಾಡಿಕೊಂಡು ಬಹುಚ ಮಾಡಲಿಕ್ಕೆ ಆಗ್ತದೆ, ಅದಕ್ಕೆ ಡೋನ್. ಆದರೆ ನಮ್ಮ 2 ಕಾಲಿನ ನಮ್ಮ ಪ್ರಾಣಿಗಳಿದ್ದೇವೆ, ನಮ್ಗಳನ್ನು ನಾವು ಕಾಪಾಡಿಕೊಳ್ಳಿಕ್ಕೆ ಕಷ್ಟ ಆಗುತ್ತೆ. ಆದ್ದರಿಂದ ನಮ್ಮ ಮಕ್ಕಳು, ನಮ್ಮ ಶಿಕ್ಷಕರು ಮಾಲಿಸಿಕೊಂಡು 2 ಬಳಸಿದ್ದಾರೆ. ಅದರ ಮೊದಲನೇ ಸಲ ಮಾಡಿದ್ದು ಅನಾನಸ್ ಇದು ಗಿಡ, ಈಗ ಫಲ ಬರ್ತಾ ಇದೆ. ಅದರಲ್ಲಿ ಇವತ್ತು ಫಲ ಬರ್ತಾ ಇದೆ. ಆದ್ದರಿಂದ ಈ ರೀತಿ ಒಂದು ರೀತಿಯಲ್ಲಿ ಏನಿಲ್ಲ, ಒಂದು ಸ್ವಲ್ಪ ಪ್ರಯತ್ನ ನಮ್ಮಿಂದ ಅಥವಾ ಪ್ರಯತ್ನವನ್ನು ಮಾಡೋದು. ಅವರಿಗೆ ಒಂದು ಕಳಕಳಿದೆ. ಅವ್ರು ಹೇಳಿದ್ದಾರೆ, ಈಗಾಗಲೇ ಅಲ್ಲಿ ಮಸೀದಿಯಲ್ಲಿ ಒಂದು ಕಾಂಪೌಂಡ್ ಇದೆ, ಅಲ್ಲಿಗೆ ನೀವು ಒಂದು ಸಸಿ ನೆಟ್ಟುಕೊಂಡು ಅಲ್ಲೆಲ್ಲ ಒಂದು ವ್ಯವಸ್ಥೆ ಮಾಡಬೇಕು. ಅಂದರೆ ಆ ಕಾಳಜಿ ಇದೆ ಅಲ್ಲಿ. ಈ ಕಾಳಜಿ ಇರುವಂಥ ಯಾರು ಇದ್ದಾರೆ ಅವರು ಅಧಿಕಾರಕ್ಕೆ ಬಂದಾಗ ಅದು ಯಶಸ್ವಿ ಆಗುತ್ತೆ. ಆ ರೀತಿ ಒಂದು ನಮ್ಮಲ್ಲಿರುವಂಥ ಒಂದು ಅತ್ಯಂತ ಒಂದು ಶಿಕ್ಷಣ ಕ್ಷೇತ್ರದಲ್ಲಿರುವಂಥ ಒಂದು ಕಳಕಳಿ ಇರುವಂಥ ಒಬ್ಬ ಅಧ್ಯಕ್ಷರು ನಮ್ಮಲ್ಲಿದ್ದಾರೆ. ಅವರ ಮಾರ್ಗದರ್ಶನದಲ್ಲಿ ಈ ಸಂಸ್ಥೆ ನಡೀತಾ ಇದೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾವು ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಸರ್. ಪ್ರಾಥಮಿಕ ಶಾಲೆ ಇವತ್ತು ಎಲ್ಲ ಶಾಲೆಯಲ್ಲಿ ಕೂಡ ಕನ್ನಡ ಮಾಧ್ಯಮದಲ್ಲಿ ಮಕ್ಕಳಿಲ್ಲ, ಮಕ್ಕಳ ಕೊರಗು ಇವತ್ತು. ನಮ್ಮ CRP ನಮ್ಮ ಮೇಡಮ್ ಗೊತ್ತಿದ್ದು, ಆದರೂ ನಮಗೆ ಸಂತೋಷ. ಈ ಸಲ ನಾವು 30 ಮಂದಿಯನ್ನು ಪಡೆಯುವಲ್ಲಿ ಯಶಸ್ವಿ ಆಗಿದ್ದೇವೆ. ಬಹುಶಃ ಉಳ್ಳಾಳದಲ್ಲಿ ಹೈಯೆಸ್ಟ್ ವಿದ್ಯಾರ್ಥಿಗಳು ನಮ್ಮ ಶಾಲೆಯಲ್ಲಿ ದಾಖಲಾಗಿದ್ದಾರೆ ಅಂತ ಹೇಳಿ. ಇದಕ್ಕೆ ಕಾರಣ ಇವತ್ತು ಅಲ್ಹಾಜ್ ಇಬ್ರಾಹಿಂ ಅವರು ಈ ಸಂಸ್ಥೆಯನ್ನು ಹುಟ್ಟಿಸಿದ್ದಾರೆ. ಆದರೆ ಬೆಳೆಸುವ ಮಧ್ಯದಲ್ಲಿ ಈಗ ಎಲ್ಲ ತೊಂದರೆ ಆಗ್ತಾ ಇದೆ. ಅದು ಬೆಳವಣಿಗೆಯಲ್ಲಿ ಇಲ್ಲಿ ಪೋಷಣೆ ಮತ್ತು ನೀರು ಕೊಟ್ಟು ಸಾಕಿದಂಥ ಒಂದು ವ್ಯವಸ್ಥೆ ಮಾಡುತ್ತಿದ್ದರೆ ಅದು ನನ್ನ ಆತ್ಮೀಯರು ಮತ್ತು ಫಿಶ್ ಆಯಿಲ್ ಮಿಲ್ಲಿನ ಅಧ್ಯಕ್ಷರಂತ ಸನ್ಮಾನ್ಯ ಎಚ್ ಕೆ ಖಾದರ್ ಅವರು ಇವತ್ತು ಅವ್ರು ನೆನಪಿಸ್ತಾ ಇದ್ದೇನೆ. ಯಾಕೆಂದರೆ ಈ ಪ್ರಾಥಮಿಕ ಶಾಲೆ ಇಲ್ಲಿ ಉಳಿಬೇಕಿದ್ರೆ ಅವರ ಒಂದು ಮಹತ್ತಾದ ಒಂದು ಕೊಡುಗೆ ನಮಗೆ ಒಂದು ಬಸ್ಸನ್ನು ಅವರು ಕೊಟ್ಟಿದ್ದಾರೆ. ಅವರ ಸಂಸ್ಥೆ ವತಿಯಿಂದ ಇವತ್ತು 16 ಲಕ್ಷದ ಒಂದು ಬಸ್ ಕೊಟ್ಟಿದ್ದಾರೆ. ಲೋಕಲ್ ಇರುವಂಥ ಮಕ್ಕಳು 50 ಮಕ್ಕಳಿಲ್ಲ, ಉಳಿದೆಲ್ಲ ನಮ್ಮ ಮಕ್ಕಳು ಹೊರಗಿಂದ ಬರ್ತಾ ಇದ್ದಾರೆ. ಆದ್ದರಿಂದ ಆ ಬಸ್ಸನ್ನು ಇವತ್ತು ಕೊಟ್ಟಿದ್ದರಿಂದ ಅವರ ದೊಡ್ಡಪ್ಪ ನಮ್ಮ ಸೈಯದ್ ಮಹಮ್ಮದ್ ಜಾಲಿನ ಮಾಜಿ ಅಧ್ಯಕ್ಷರು ಸ್ಥಾಪಿಸಿದಂಥ ಈ ಶಾಲೆ ಇವತ್ತು ಉಳಿಲಿಕ್ಕೆ ಸಾಧ್ಯವಾಯಿತು. ಆದ್ದರಿಂದ ಇವತ್ತು ಅದನ್ನು ಬೆಳೆಸುವಲ್ಲಿ ಮತ್ತು ಉಳಿಸುವಲ್ಲಿ ಕನ್ನಡ ಮಾಧ್ಯಮದ ಮಾಲೆಗೆ ನಮ್ಮ ಜೊತೆಯಲ್ಲಿ ಸಹಕರಿಸುವಂಥವರು ಸನ್ಮಾನ್ಯ ಉದ್ಯಮಿಯಾದಂಥ ಎಚ್ ಕೆ ಖಾದರ್ ಅವರು. ಅವರಿಗೆ ತಮ್ಮೆಲ್ಲರ ಪರವಾಗಿ ನಾನು ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟಿನ ಗೌರವಾನ್ವಿತ ಅಧ್ಯಕ್ಷರು, ನನ್ನ ಆತ್ಮೀಯ ಹಳೆ ವಿದ್ಯಾರ್ಥಿ ಆದಂಥ ಮುಸ್ತಫಾ ಅಬ್ದುಲ್ಲರವರು ವೇದಿಕೆಯಲ್ಲಿದ್ದಾರೆ. ಬಹುಶಃ ನಮ್ಮ ಎಲ್ಲ ಕಾರ್ಯಕ್ರಮಕ್ಕೆ ಕರೆದಾಗ ಸಂತೋಷವಾಗಿ ಒಪ್ಪಿ ತಪ್ತ ಸಮಯಕ್ಕೆ ಬಂದು ನಮಗೆ ಈ ಕಾರ್ಯಕ್ರಮದ ಬಗ್ಗೆ ಶುಭ ಆಶಿಸಲಿಕ್ಕೆ ಮತ್ತು ನನಗೆ ಮತ್ತು ಅವರಿಗೆ ಒಂದು ಸಂಬಂಧ ಅಂದರೆ ಗುರು ಶಿಷ್ಯರ ಸಂಬಂಧ. ಅದನ್ನು ನಾನು ಹೇಳಿದ್ರು ಅವ್ರು ಹೇಳ್ತಾರೆ. ಅಂದರೆ ಆತ್ಮೀಯತೆ ಇದೆ. ಆದ್ದರಿಂದ ನನಗೆ ಸಹ ಒಂದು ಅಭಿಮಾನ ಇದೆ. ಒಂದು ಕೌನ್ಸಿಲ್ ಆಗಿದ್ದುಕೊಂಡು ನಮ್ಮ ಚಾರಿಟೇಬಲ್ ಟ್ರಸ್ಟ್ನ ಉಪಾಧ್ಯಕ್ಷರಾಗಿದ್ದುಕೊಂಡು ಎಲ್ಲ ಕ್ಷೇತ್ರದಲ್ಲಿ ಏನು ಅವರಿಗೊಂದು ವಾಯ್ಸ್ ಇದೆ, ಅವರಿಗೊಂದು ಸ್ವರ ಇದೆ. ಆ ಸ್ವರವನ್ನು ಎತ್ತುವಂಥ ಶಕ್ತಿ ದೇವರವರು ಕೊಟ್ಟಿದ್ದಾರೆ. ಬಹುಶಃ ಅದಕ್ಕೆ ನಾನು ಅವರನ್ನು ಅಭಿನಂದಿಸ್ತಾ ಇದ್ದೇನೆ. ಇನ್ನೂ ಉತ್ತುಂಗಕ್ಕೆ ರಾಜಕೀಯವಾಗಲಿ ಶೈಕ್ಷಣಿಕವಾಗಲಿ ಮುಂದುವರೆದುಕೊಂಡು ಅವರು ಸಾಗಲಿ, ಅವರಿಗೆ ಉತ್ತರೋತ್ತರವಾಗಿ ಯಶಸ್ವಿ ಆಗಲಿ ಅಂತ ಹಾರೈಸುತ್ತಾ ಇವರಿಗೆ ಕೂಡ ಈ ಸಂದರ್ಭದಲ್ಲಿ ಶುಭವನ್ನು ಆಶಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ನಮ್ಮ ಇವತ್ತಿನ ಕಾರ್ಯಕ್ರಮದ ಉಳ್ಳಾಳ ನಗರಸಭೆಯ ಗೌರವಾನ್ಯ ಅಧ್ಯಕ್ಷರಾದಂಥ ಸನ್ಮಾನ್ಯ ಹುಸೇನ್ ಕುಂಜ್ಮೋಹನ್ ಇದ್ದಾರೆ. ಈ ಶಾಲೆಯ ಕೌನ್ಸಿಲರ್ ಕೂಡ ಆಗಿದ್ದಾರೆ ಅವರು. ಆದ್ದರಿಂದ ಇದಕ್ಕೆ ಅವರಿಗೆ ನೇರವಾದ ಸಂಬಂಧ ಇದೆ. ನಮ್ಮ ಎಲ್ಲ ಚಟುವಟಿಕೆಗಳಿಗೆ, ಇಲ್ಲಿ ಎಲ್ಲ ವಿಚಾರಕ್ಕೆ, ಸರ್ ನಮ್ಮ ದಾರಿ ಸರಿ ಇಲ್ಲ, ಮಕ್ಕಳು ಬರೋದು ದೊಡ್ಡ ದೊಡ್ಡ ಹೊಂಡ ಬಿದ್ದಿದೆ ಅಂತ ಕೂಡ ಅವರಿಗೆ ಫೋನ್, ಇಲ್ಲೇ ಲೈಟ್ ಉರಿಲವರಿಗೆ ಫೋನ್, ಯಾವುದಕ್ಕೂ ಸ್ಪಂದಿಸುವಂಥ ಒಂದಿದೆ. ಅಂದರೆ ಜನಸೇವಕನಾಗಿದ್ದುಕೊಂಡು ನಾಯಕನಾದವರು ಹುಸೇನ್ ಕುಂಜ್ಮೋಹನ್ ಅವರು. ಬಹುಶಃ ಇವತ್ತು ಅಧ್ಯಕ್ಷರವರಿಗೆ ಹೆಚ್ಚು ಕೆಲಸ ಮಾಡಲಿಕ್ಕೆ ಆಗ್ತಾ ಇಲ್ಲ. ಯಾಕೆಂದರೆ ಆಡಳಿತಾತ್ಮಕ ತೊಂದರೆ ಏನದು ಅವರಿಗೆ ಗೊತ್ತುಂಟು. ಆ ಕುರ್ಚಿಯಲ್ಲಿ ಅವರು ಕೂತಿದ್ದಾರೆ ಇವತ್ತು, ಇಲ್ಲದಿದ್ದರೆ ಅವರ ಕೂಗು ಜೋರು ಇರ್ತದೆ. ಆದ್ದರಿಂದ ಈ ರೀತಿಯಲ್ಲಿ ಜನನಾಯಕರಾಗಿ ಬೇಕಾದರೆ ಜನಸೇವಕರಾಗಿ ಎಲ್ಲ ವಿಚಾರವನ್ನು ತಿಳಿದಂಥವರು ಹುಸೇನ್ ಕುಂಜ್ಮೋಹನ್ ಅವರು. ಅವರಿಗೆ ತಮ್ಮೆಲ್ಲರ ಪರವಾಗಿ ನಾನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಸರ್. ಅದೇ ರೀತಿಯಲ್ಲಿ ಉಳ್ಳಾಳ ನಗರಸಭೆಯ ಗೌರವಾನ್ವಿತ ಆಯುಕ್ತರಾದಂಥ ಶ್ರೀಮತಿ ವಾಣಿ ಆಳ್ವರವರು ಸದಾ ನಮ್ಮ ಜೊತೆಯಲ್ಲಿ ನಗನಗುತ್ತಾ ಇದ್ದುಕೊಂಡು ನಮ್ಮ ಎಲ್ಲ ಕಾರ್ಯಕ್ರಮಕ್ಕೆ ಸ್ಪಂದಿಸುವಂಥವರು. ಎಲ್ಲ ಕಾರ್ಯಕ್ರಮ ಅಂದರೆ ಅವ್ರು ಯಾವ ಕಾರ್ಯಕ್ರಮ ಇಟ್ಟರು ಕೂಡ ಅದರಲ್ಲಿ ಒಂದು ಚೇತನ ಇದೆ.
ಅಂದರೆ ಉಳ್ಳಾಳದಲ್ಲಿರುವಂಥ ನಗರಸಭೆಯ ಮುಂದಾಳತ್ವವನ್ನು ವಹಿಸಿಕೊಂಡು ಇಡೀ ಆ ಸಭೆಯನ್ನು ಯಶಸ್ವಿಯಾಗಿ, ಉಳ್ಳಾಳದಲ್ಲಿ ಒಬ್ಬರು ಯಶಸ್ವಿಯಾದಂತಹ ಆಯುಕ್ತ ಇದ್ದರೆ ಅಂದರೆ ಬಹುಶಃ ನಾನು ಭಾವಿಸ್ತೇನೆ ಕರ್ನಾಟಕದ ಯಾವ ಮೂಲೆಯಲ್ಲಿ ತಾವು ಆಯುಕ್ತರಾಗಿ ಸೇವೆ ಸಲ್ಲಿಸಲಿಕ್ಕೆ ಸಾಧ್ಯತೆ ಇದೆ ಅಂತ ನಾನು ಭಾವಿಸ್ತೇನೆ. ಯಾಕೆಂದರೆ ಅಷ್ಟು ಒತ್ತಡ ಇದೆ. ಒತ್ತಡದ ಸಮಯದಲ್ಲಿ ಕೂಡ ವಿಶೇಷ ತಾಳ್ಮೆಯ ನಗುಮುಖ ಅವರದ್ದು. ಆದ್ದರಿಂದ ವಾಣಿ ಆಳೂರವರಿಗೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಮೇಡಮ್. ನಮ್ಮ ಸೈಯದ್ ಮದನಿ ಚಾರಿಟಬಲ್ ಟ್ರಸ್ಟಿನ ಇನ್ನೋರ್ವ ಗೌರವಾನ್ವಿತ ಉಪಾಧ್ಯಕ್ಷರಿಂದ ಸನ್ಮಾನ್ಯ ಹಾಜಿ ಇಬ್ರಾಹಿಂರವರು ನಮ್ಮ ಶಿಕ್ಷಣ ಸಂಸ್ಥೆಯ ಮೇಲೆ ಮತ್ತು ಶಿಕ್ಷಣ ಕ್ಷೇತ್ರದ ಮೇಲೆ ಅವರಿಗೆ ಬಹಳಷ್ಟು ಕಾಳಜಿ ಇರುವಂಥವರು ವ್ಯಕ್ತಿ ಇಬ್ರಾಹಿಂ ಹಾಜಿ ಅವರು ನಮ್ಮ ಜೊತೆಯಲ್ಲಿ ಇದ್ದುಕೊಂಡು ಇವತ್ತು ಹೇಳಿದ್ದಾರೆ, ಒಂದು ಮಂಗಳೂರಿಗೆ ಅರ್ಜೆಂಟ್ ಹೋಗಲಿಕ್ಕಿದೆ DDPIಗೆ ಅಂತ ಹೇಳಿದ್ದಾರೆ. ನೀವು ಬಂದು ನಿಮ್ಮ ಉಪಸ್ಥಿತಿ ಬಹಳ ಮುಖ್ಯ ಅಂತ ಹೇಳಿದಕ್ಕೆ ಒಪ್ಪಿಕೊಂಡು ಬಂದಿದ್ದಾರೆ. ಇವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ನಾನು ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಮೇಡಮ್. ಆಸಿಫ್ ಅಬ್ದುಲ್ ರವರು ಅರೇಬಿಕ್ ಚಾರಿಟಬಲ್ ಟ್ರಸ್ಟ್ನಲ್ಲಿರುವಂಥ ಅವರು ಸಕ್ರಿಯವಾದಂಥ ಕಾರ್ಯದರ್ಶಿ ಆಗಿದ್ದಾರೆ. ಶಿಕ್ಷಣ ಕ್ಷೇತ್ರದಲ್ಲಿ ಅಷ್ಟೇ ಪ್ರೀತಿ ಇದೆ ಅವರಿಗೆ. ಎಲ್ಲ ಕಾರ್ಯಕ್ರಮದಲ್ಲಿ ಕೂಡ ತಮ್ಮ ಇರುವಿಕೆಯನ್ನು ಗುರುತಿಸಿಕೊಳ್ಳುವಂಥವ್ರು. ಆದ್ದರಿಂದ ನಮಗೆ ಅವರು ಬೇಕು ಅಂತ ಅನಿಸುವುದು. ಕಾರ್ಯಕ್ರಮಕ್ಕೆ ಅವ್ರು ಯಾಕೆ ಬೇಕು, ಅವರೇನು ಮಾತನಾಡುವುದಿಲ್ಲ, ಆದರೂ ನಮ್ಮ ಕಾರ್ಯಕ್ರಮಕ್ಕೆ ಬಂದಾಗ ಸಂತೋಷ. ಆಸಿಫ್ ಅಬ್ದುಲ್ ರವರು ನೋಡಿ ನನಗೆ ಮಾತಾಡ್ತೇನೆ ಕೇಳಿದ ಕೂಡಲೇ ಅದನ್ನು ಒಂದ್ಸಲ ಬಂದಾಗಿಲ್ಲ ಅವ್ನು ಸರಿ ಇರಲಿಲ್ಲ ಸರ್, ಅದು ನಿಮಗೊಂದು ಅವಶ್ಯಕತೆ ಉಂಟಲ್ಲ ಅಂತ ಕೇಳಿ ಕೊಟ್ಟಂಥವ್ರು ಈ ಕೊಡೆಮಾನು. ಆದ್ದರಿಂದ ಆಸಿಫ್ ಅಬ್ದುಲ್ ರವರು ನಮ್ಮ ಮೇಲೆ ಪ್ರೀತಿ ವಿಶ್ವಾಸದಿಂದ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಸರ್. ಯಂಗ್ ಬಾಯ್ಸ್ ಅಸೋಸಿಯೇಷನ್ ಎಂದು ಹೇಳುವ ರೀತಿಯಲ್ಲಿ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಪರ್ಸನ್ ಮಿಸ್ಟರ್ ಫಯಾಜ್, ನನ್ನ ಆತ್ಮೀಯ ಹುಡುಗ, ನಮ್ಮ ಶಾಲೆಯಲ್ಲಿ ಕಲಿತು ಮುಂದೆ ಬೇರೆ ಶಾಲೆ ಕಲಿತವರು, ಆದರೂ ನಮ್ಮ ಎಲ್ಲ ಕಾರ್ಯಕ್ರಮಕ್ಕೆ ಸಂಧಿಸುವರು. ಇಲ್ಲಿ ಏನಾದ್ರು ಕಷ್ಟ ಆದರೆ ಕೂಡಲೇ ತಟ್ಟನೆ ಫಯಾಜ್ ಇದಾಗಬೇಕಿತ್ತಲ್ಲ ಅಂತ ಕಳೆದ ಸಲ ಹೇಳಿದೆವು. ಫಯಾಜ್ ಏನಾದರೂ ಮಾಡಿ ನಮ್ಮ ಶಾಲೆಗೆ ಒಂದು ಹೊರಾಂಗಣಕ್ಕೆ ಒಂದು ಪೈಂಟ್ ಆಗಬೇಕಿತ್ತಲ್ಲ, ತುಂಬ ದೊಡ್ಡ ಶಾಲೆ, 1 ಲಕ್ಷ ರೂಪಾಯಿ ಬೇಕು, ಹೊರಗೆ ಪೈಂಟ್ ಒಳಗೆ ಅಲ್ಲ. ತಟ್ಟನೆ ಫಯಾಜ್ ಆಯ್ತು ಸರ್, ಅದೇನು ಹೆದರಬೇಡಿ ನಾವು ಮಾಡಿ. ಈಗ ಏನಾದರೂ ಒಂದು ಸಮವಸ್ತ್ರ ಕೊಡಬೇಕಿದ್ದಲ್ಲ, ಒಂದು 4 ಮಂದಿ ಮಕ್ಕಳು ಬಡವರಿದ್ದಾರೆ, ಫಯಾಜ್ ಏನು ಮಾಡುವುದು ಅಂತ ಹೇಳಿದರೆ ಇಲ್ಲ ಅಂತ ಹೇಳುವಲ್ಲ. ಆದ್ದರಿಂದ ಯುವಕರು, ಯುವ ಶಕ್ತಿ, ಸ್ವಾಮಿ ವಿವೇಕಾನಂದ ಹೇಳಿದಾಗೆ ನನಗೆ 4 ಯುವಕರನ್ನು ಕೊಟ್ಟರೆ ಸಾಕು, ಈ ಭಾರತವನ್ನು ಕಟ್ಟುತ್ತೇನೆ ಎಂದು ಸ್ವಾಮಿ ವಿವೇಕಾನಂದರು ಹೇಳಿದರು. ಅದಕ್ಕೆ ನನಗೆ ಇಂಥ ಫಯಾಜ್ನ 4 ಜನ ಸಿಕ್ಕಿದ್ರೆ ಸಾಕು, ಈ ಶಾಲೆ ನಾನು ಕಟ್ಟಬಲ್ಲೆ ಎಂಬ ನನಗೆ ಆಶ್ವಾಸ ಬರ್ತಾ ಇದೆ. ಆದ್ದರಿಂದ ಆ ಫಯಾಜ್ ಇವತ್ತು ಮುಖ್ಯ ಅತಿಥಿಯಾಗಿ ಹೇಳಿಕೊಂಡ ಮೇರೆಗೆ ಬಂದಿದ್ದಾರೆ. ಇವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಸೈಯದ್ ಮದನಿ ಚಾರಿಟಬಲ್ ಟ್ರಸ್ಟ್ ಹಾಗೂ ಜಮಾತಿನ ಸದಸ್ಯರಿಂದ ಹಾಜಿ ಹಮ್ಮಬರವರು ನಮ್ಮದೇ ಸ್ಥಳೀಯ ಸದಸ್ಯರಾಗಿದ್ದಾರೆ. ನಿನ್ನೆ ಸಿಕ್ಕಿದ ಕರೆದ ಬರಬೇಕು ಸರ್ ನೀವು ಅಂತ ತಿಳ್ಕೊಂಡು ಸಂತೋಷವಾಗಿ ಬಂದು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಇವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಇದರ ರಾಜ್ಯದ ಉಪಾಧ್ಯಕ್ಷರು, ಜಿಲ್ಲೆಯ ಅಧ್ಯಕ್ಷರು, ಜಿಲ್ಲಾ ಪ್ರಶಸ್ತಿ ವಿಜೇತರು, ನನ್ನ ಆತ್ಮೀಯ ಮಿತ್ರರಾದಂಥ ಶ್ರೀಮನ್ KMK ಮಂಜನಡಿಯವರು, ತಾವು ಯಾವ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮ ಚಂದ ಮಾಡಿಕೊಡುವರು. ಅವರ ಶಾಲೆ ನನ್ನ ಕರೀತಾರೆ. ನನಗೆ ಈ ಮಾತಿನ ಸಮಸ್ಯೆ ಆದ್ದರಿಂದ ಹೋಗಲಿ ಸ್ವಲ್ಪ ಹಿಂಜರಿತ ಇದೆ. ನಮ್ಮ ಕಾರ್ಯಕ್ರಮಕ್ಕೆ ಇವತ್ತು ಕ್ಲಪ್ತ ಸಮಯಕ್ಕೆ ಆಗಮಿಸಿದ್ದಾರೆ. ನಮ್ಮ ಶಿಕ್ಷಕರೆಲ್ಲ ಸಮಸ್ಯೆಗೆ ಸ್ಪಂದಿಸುವ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಅವರಿಗೆ ಕೂಡ ತಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಸರ್. ಬಹಳ ಮುಖ್ಯವಾಗಿ ನಮ್ಮ ಇಲಾಖೆಯಿಂದ ಬಹಳ ಮುಖ್ಯವಾಗಿ ಬರಬೇಕಾದವರು BO ಗುರುಪುರದಲ್ಲಿ ತಾಲೂಕು ಮಟ್ಟದ ಒಂದು ಕಾರ್ಯಕ್ರಮ ಹೋಗಲೇಬೇಕಾಗಿದೆ, ಮತ್ತೆ ನಿಮ್ಮ ಕಾರ್ಯಕ್ರಮ ಬಂದು ಸೇರಿಕೊಳ್ಳುತ್ತೇನೆ ಅಂತ ಹೇಳಿ ಭರವಸೆಯನ್ನು ಕೊಟ್ಟಿದ್ದಾರೆ. ಆದರೆ ಇಲಾಖೆಯಿಂದ ನಮ್ಮ ಜೊತೆಯಲ್ಲಿ ಇವತ್ತಿದ್ದಾರೆ ನಮ್ಮದೇ ಉಳ್ಳಾಲ ಕೃಷ್ಣನ CRP ಅಂದ ಶ್ರೀಮತಿ ನಳಿನಿ ಮೇಡಮ್ ಅವರು ಎಲ್ಲ ಕಾರ್ಯಕ್ರಮಕ್ಕೆ ನಮ್ಮ ಶಾಲೆಯಲ್ಲಿ ಇದ್ದುಕೊಂಡು ನಮ್ಮ ಕಾರ್ಯಕ್ರಮಕ್ಕೆ ಪ್ರೇರೇಪಿಸೋರು. ನಮಗೆ ಇವತ್ತು ಬೇಸರ, 3 ವರ್ಷ ತಮ್ಮ ಅವಧಿ ಮುಗಿಯಿತು ಅಂತೇಳಿ ಅವರು ನಿರ್ಗಮಿಸ್ತಾ ಇದ್ದಾರೆ, ನಿರ್ಗಮದ ಹಾದಿಯಲ್ಲಿದ್ದಾರೆ. ಬೇಡ ಮೇಡಮ್ ಇರಬೇಕಂತ ನಾವು ಹೇಳ್ತಾ ಇದ್ದೇವೆ. ನಮ್ಮ ಸಂಘದವರ ಅಧ್ಯಕ್ಷರು ನಮ್ಮ KMK ಅವರು ಹೇಳ್ತಾ ಇದ್ದಾರೆ. ಆದ್ದರಿಂದ ನಮ್ಮ ಜೊತೆಗೆ ನಮ್ಮ ಶಿಕ್ಷಣದ ಎಲ್ಲ ಯಶಸ್ವಿಗೆ ಒಂದು ಕಾರಣೀಕರ್ತ, ತರೆಯ ಮರೆಯಲ್ಲಿದ್ದು ಕಾರಣೀಕರ್ತ CRP ನಳಿನಿ ಮೇಡಮ್ ಅವರು, ಅವರಿಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಪ್ರೀತಿಪೂರ್ವಕವಾಗಿ ನಾನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಮೇಡಮ್. ಅದೇ ರೀತಿಯಲ್ಲಿ ನಮ್ಮ ಮಾಧ್ಯಮ ಮಿತ್ರ ಪುಸ್ತಕಗಳನ್ನು ಆಸಿಫ್ ರವರು, ಅದೇ ರೀತಿಯಲ್ಲಿ ಮಾಧ್ಯಮ ಮಿತ್ರರು, ನನ್ನ ಎಲ್ಲ ಅಭಿಮಾನಿ ಶಿಕ್ಷಕ ಬಂಧು ಬಳಗದವರು, ಪ್ರೀತಿಯ ವಿದ್ಯಾರ್ಥಿಗಳಿಗೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸುತ್ತಾ ನನ್ನ ಸ್ವಾಗತ ಭಾಷಣವನ್ನು ಅಂತ್ಯಗೊಳಿಸುತ್ತೇನೆ. ಜೈ ಹಿಂದ್. ಯೊಂದಿಗೆ ನಮ್ಮ ವಿದ್ಯಾರ್ಥಿಗಳು ಎಲ್ಲ ಅತಿಥಿಗಳಿಗೆ ಗಿಡವನ್ನ ಕೊಡುವ ಮೂಲಕ ಈ ವೇದಿಕೆಗೆ ಮತ್ತೊಮ್ಮೆ ಆತ್ಮೀಯವಾದ ಸ್ವಾಗತವನ್ನ ಕೋರ್ತಾ ಇದ್ದಾರೆ. ನಮ್ಮ ಸ್ಕೌಟ್ ವಿದ್ಯಾರ್ಥಿಗಳು ಎಲ್ಲ ಅತಿಥಿಗಳಿಗೆ ಇವತ್ತಿನ ಕೇಂದ್ರ ಬಿಂದುವಾದಂತಹ ವನ ಮಹೋತ್ಸವ ಕಾರ್ಯಕ್ರಮದಲ್ಲಿ ನಡೆಯಲ್ಪಡುವಂತಹ ಒಂದು ಪ್ರೀತಿಯ ಗಿಡವನ್ನ ಎಲ್ಲ ಅತಿಥಿಗಳಿಗೆ ಕೊಡುವುದರ ಮೂಲಕ ಈ ಪ್ರೀತಿಯ ಸುಂದರವಾದ ವೇದಿಕೆಗೆ ಮತ್ತೊಮ್ಮೆ ಮಗದೊಮ್ಮೆ ಸ್ವಾಗತವನ್ನ ಬಯಸ್ತಾ ಇದ್ದಾರೆ ನಮ್ಮ ಸ್ಕೌಟ್ ವಿದ್ಯಾರ್ಥಿಗಳು. ಎಲ್ಲ ಅತಿಥಿಗಳು ನಮ್ಮ ಈ ಪ್ರೀತಿಯ ಸ್ವಾಗತದ ಪರಿಯನ್ನ ಸ್ವೀಕರಿಸಿ ಸಂತುಷ್ಟರಾಗಬೇಕೆಂದು ನಿಮ್ಮಲ್ಲಿ ಕಳಕಳಿಯಿಂದ ವಿನಂತಿಸಿಕೊಳ್ಳುತ್ತಾ ನಿಮಗೆಲ್ಲರಿಗೂ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕಾಗಿ ನಿಮ್ಮಲ್ಲಿ ಕಳಕಳಿಯಿಂದ ವಿನಂತಿಸ್ತಾ ಇದ್ದೇನೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಸಂಸತ್ತು ಎಂಬುದು ನಮ್ಮ ದೇಶದ ಒಂದು ಹೃದಯವಿದ್ದಂತೆ. ಇಲ್ಲಿ ತೆಗೆದುಕೊಳ್ಳುವಂತಹ ಪ್ರತಿಯೊಂದು ನಿರ್ಣಯಗಳು, ಆಡಳಿತ ಸೂತ್ರಗಳು
ನಮ್ಮ ದೇಶವನ್ನು ಪ್ರಗತಿ ಪಥದತ್ತ ಕೊಂಡೊಯ್ಯಲು ಮಹತ್ತರ ಪಾತ್ರ ವಹಿಸ್ತದೆ ಎಂಬುದನ್ನು ಮನಗಂಡು ನಮ್ಮ ಸಂಸ್ಥೆಯಲ್ಲಿ ಕೂಡ ವಿದ್ಯಾರ್ಥಿ ಪರಿಷತ್ತನ್ನು ನಾವು ಮಾಡಿದ್ದೇವೆ. ಚುನಾವಣೆ ಮೂಲಕ ನಾವು ರಚನೆಗೊಳಿಸಿದ್ದೇವೆ. ಇದೀಗ ಆ ಸಂಸತ್ತಿಗೆ ಆಯ್ಕೆಯಾದಂಥ ವಿದ್ಯಾರ್ಥಿಗಳಿಗೆ ಗೌರವ ಪದಕವನ್ನು ತೋರಿಸುವ ಮೂಲಕ ಮತ್ತು ಪ್ರತಿಜ್ಞಾ ವಿಧಿಯನ್ನು ಬೋಧಿಸುವ ಮೂಲಕ ವಿದ್ಯಾರ್ಥಿ ಪರಿಷತ್ತನ್ನು ಉದ್ಘಾಟನೆ ಮಾಡಲಿಕ್ಕೆ ನಾನು ಇಚ್ಛೆಪಡ್ತಾ ಇದ್ದೇನೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿ ನಾಯಕನಾಗಿ ಆಯ್ಕೆಯಾದಂಥ ಹಸನ್ ಜಿಯಾದ್ ಅವರಿಗೆ ಪ್ರಪ್ರಥಮವಾಗಿ ನಮ್ಮ ಸೈಯದ್ ಮದನ್ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ಡ್ ಇದರ ಅಧ್ಯಕ್ಷರಾಗಿರತಕ್ಕಂಥ ಸನ್ಮಾನ್ಯ ರಶೀದ್ ಹಾಜಿ ಅವರು ಆ ವಿದ್ಯಾರ್ಥಿಗೆ ಗೌರವ ಪದಕವನ್ನು ತೊಡಿಸುವ ಮೂಲಕ ವಿದ್ಯಾರ್ಥಿ ಸಂಸತ್ತನ್ನು ಉದ್ಘಾಟಿಸಬೇಕಾಗಿ ಕೇಳಿಕೊಳ್ತಾ ಇದ್ದೆ. ಉಪನಾಯಕನಾಗಿ ಆಯ್ಕೆಯಾಗಿರುವಂಥ ಆದಿಲ್ ಶಹಾನ್ ಇವರಿಗೆ ನಮ್ಮ ಉಪಾಧ್ಯಕ್ಷರಾಗಿರತಕ್ಕಂಥ ಮುಸ್ತಫಾ ಅಬ್ದುಲ್ಲರವರು ಗೌರವ ಪದಕವನ್ನು ತೋರಿಸುವುದರ ಮೂಲಕ ಅವರನ್ನು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಸಭಾಪತಿಯಾಗಿ ಆಯ್ಕೆಯಾಗಿರತಕ್ಕಂಥ ಫಾತಿಮಾ ಶಮೀಲಾ ಇವರಿಗೆ ವಾಣಿ ವಿ ಆಳ್ವರವರು ಗೌರವ ಪದಕವನ್ನು ಪಟ್ಟಿಯನ್ನು ತೊಡಿಸುವುದರ ಮೂಲಕ ಸಂಸತ್ತಿಗೆ ಅವರನ್ನು ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಾ, ಮುಂದೆ ಕಾರ್ಯದರ್ಶಿಯಾಗಿ ಮರಿಯಮ್ಮ ಅಜ್ವಿನಾ CRP ಆದಂಥ ಶ್ರೀಮತಿ ನಳಿನಿ ಅವರು ಗೌರವ ಪದಕವನ್ನು ತೊಡಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ವಿರೋಧ ಪಕ್ಷ ನಾಯಕ ಉಮ್ಮು ಸಲ್ಮಾ, ನಗರಸಭೆಯ ಅಧ್ಯಕ್ಷರಾಗಿರತಕ್ಕಂಥ ಶ್ರೀಯುತ ಹುಸೇನ್ ಕುಂಜಮೋಹನಕರ್ ಅವರು ವಿರೋಧ ಪಕ್ಷದ ನಾಯಕಿಯಾದ ಉಮ್ಮು ಸಲ್ಮರಿಗೆ ಗೌರವ ಪದಕವನ್ನು ತೊಡಿಸಬೇಕಾಗಿ ಕೇಳಿಕೊಳ್ಳುತ್ತಾ, ಶಿಕ್ಷಣ ಮಂತ್ರಿಯಾಗಿ ಸಫಿನತ್ ಅಜೀಜ್ ಹಕ್ರವರು ಇವರಿಗೆ ಗೌರವ ಪದಕವನ್ನು ತೋರಿಸುವ ಮೂಲಕ ಸಂಸತ್ತಿಗೆ ಅವರನ್ನು ಸ್ವಾಗತಿಸ್ತಾ ಇದ್ದಾರೆ. ಮುಂದೆ ತಾಜ್ಮೀನಾ ಶಿಸ್ತು ಮಂತ್ರಿಯಾಗಿ ಆಯ್ಕೆಯಾಗಿದ್ದಾರೆ. ಇವರಿಗೆ ಶ್ರೀಯುತ ಮಾಧವರವರು ಗೌರವ ಪದಕವನ್ನು ತೋರಿಸುವುದರ ಮೂಲಕ ಸಂಸತ್ತಿಗೆ ಅವರನ್ನು ಮಾಧವ್ ಉಳ್ಳಾಳ್ರವರು. ಮುಂದೆ ಆಹಾರ ಸ್ವಚ್ಛತಾ ಮಂತ್ರಿಯಾಗಿ ಸ್ವಚ್ಛತಾ ಮಂತ್ರಿಯಾಗಿ ಶ್ರೀಯುತ KMK ಮಂಜನಾಡಿಯವರು ಗೌರವ ಪದಕವನ್ನು ತೋರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಮುಂದೆ ಆಹಾರ ಮಂತ್ರಿಯಾಗಿ ಫಾತಿಮಾ ಫಾಯಿಜಾ, ಶ್ರೀಯುತ ಹಮ್ಮಬ್ಬರವರು ಆಹಾರ ಮಂತ್ರಿಯಾದ ಫಾಯಿಜರಿಗೆ ಗೌರವ ಪದಕವನ್ನು ತೋರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಮುಂದೆ ಆರೋಗ್ಯ ಮಂತ್ರಿ ತಬ್ಶೀರ್ ಫಯಾಜ್ ರವರು ಗೌರವ ಪದಕವನ್ನು ಹಾಕಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಮುಂದೆ ವಾರ್ತಾ ಮಂತ್ರಿ ರಕೀಬಾ ವಾಣಿಯವರು ಈ ಗೌರವ ಪದಕವನ್ನು ತೋರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಮುಂದೆ ಸಾಂಸ್ಕೃತಿಕ ಮಂತ್ರಿ ಫಾತಿಮಾ ಶಾನಿ ಅವರು ಗೌರವ ಪದಕವನ್ನು ತೋರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನೀರಾವರಿ ಮಂತ್ರಿ ನೌಷದ್, ನಮ್ಮ ಮುಖ್ಯ ಗುರುಗಳಾದ ಶ್ರೀಯುತ MH ಮಲಾರ್ ರವರು ಇವರಿಗೆ ಗೌರವ ಪದಕವನ್ನು ತೋರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಕೃಷಿ ಮಂತ್ರಿಯಾಗಿ ಆಯ್ಕೆಯಾದಂತಹ ಮೊಹಮ್ಮದ್ ಅಫ್ರೀದ್. ಮುಂದೆ ಕ್ರೀಡಾ ಮಂತ್ರಿ ಮೊಹಮ್ಮದ್ ಶಾದ್, ಮುಸ್ತಫಾ ಅಬ್ದುಲ್ಲರವರು ಗೌರವ ಪದಕವನ್ನು ತೋರಿಸುವ ಮೂಲಕ ಅವರನ್ನು ಸಂಸತ್ತಿಗೆ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಾ, ನಂತರ ವಿರೋಧ ಪಕ್ಷದ ಸದಸ್ಯರಾಗಿ ಅಫೀಜಾ ನಿಹಾ ಶ್ರೀಮತಿ ನಳಿನಿ ಅವರು ಈ ಗೌರವ ಪದಕವನ್ನು ಆ ವಿದ್ಯಾರ್ಥಿನಿಗೆ ತೋರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ವೃಕ್ಷಾನರೇ ಕೂಡ ಶ್ರೀಮತಿ ನಳಿನಿ ಅವರು ಗೌರವ ಪದಕವನ್ನು ತೋರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೇಷಮ್ ಬರಬೇಕು. ಅನ್ಸಿರಾ ನಳಿನಿ ಅವರು, ಶ್ರೀಮತಿ ನಳಿನಿ ಅವರು ಅವರಿಗೆ ಕೂಡ ಗೌರವ ಪದಕವನ್ನು ತೋರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅನ್ಸಿರಾ. ಅದೇ ರೀತಿ ಸಿದ್ದಿಕ್ ಶ್ರೀಯುತ ಮುಸ್ತಫಾ ಅಬ್ದುಲ್ಲರವರು ಇವರಿಗೆ ಗೌರವ ಪದಕವನ್ನು ತೋರಿಸಬೇಕಾಗಿ ಕೇಳಿಕೊಳ್ಳುತ್ತಾ, ಅದೇ ರೀತಿ ಅಶ್ರಫ್ ವಿರೋಧ ಪಕ್ಷದ ಸದಸ್ಯರಾಗಿರುವಂಥ ಅಶ್ರಫ್ ಮುಸ್ತಫಾ ಅಬ್ದುಲ್ಲರವರು ಗೌರವ ಪದಕವನ್ನು ತೋರಿಸ್ತಾ ಇದ್ದಾರೆ. ಮುಂದೆ ಸಿಯಾದ್
ನಮ್ಮ ಪ್ರೌಢಶಾಲಾ ವಿಭಾಗದ ವಿದ್ಯಾಸಂಸತ್ತಿನ ಪರಿಚಯ ನಿಮಗಾಗಿದೆ. ಇದೀಗ ಪ್ರಾಥಮಿಕ ವಿಭಾಗದ ಅಲ್ಲಿ ಚುನಾವಣೆ ನಡೆದಿದ್ದು ಅಲ್ಲಿ ಶಾಲಾ ನಾಯಕನಾಗಿ ಮೊಹಮ್ಮದ್ ನದ್ವೀರ್ ಎಂಬ ಹುಡುಗ ಆಯ್ಕೆಯಾಗಿದ್ದು ನಮ್ಮ ಸಂಸ್ಥೆಯ ಅಧ್ಯಕ್ಷರಾಗಿರತಕ್ಕಂಥ ಶ್ರೀಯುತ ರಶೀದ್ ಹಾಜಿ ಅವರು ಈ ಪ್ರಾಥಮಿಕ ವಿಭಾಗದ ವಿದ್ಯಾರ್ಥಿಗೆ ನದ್ವೀರ್ ಅವರಿಗೆ ಪದಕವನ್ನ ಕೊರಳಿಗೆ ಹಾಕುವುದರ ಮೂಲಕ ಅವರನ್ನ ಈ ವೇದಿಕೆಗೆ ಸಂಸತ್ತಿಗೆ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಸದಸ್ಯರಾಗಿದ್ದಂಥ ಮುಸ್ತಫರ್ ಅವರಿಗೆ ರಶೀದ್ ಹಾಜಿ ಅವರು ಗೌರವ ಪದಕವನ್ನು ಸಲ್ಲಿಸುವುದರ ಮೂಲಕ ಸಂಸತ್ತಿಗೆ ಅವರನ್ನು ಸ್ವಾಗತಿಸ್ತಾ ಇದ್ದಾರೆ. ವಿದ್ಯಾರ್ಥಿ ಸಂಸ್ಥೆಗೆ ಆಯ್ಕೆಯಾದಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಈಗ ಪ್ರತಿಜ್ಞಾ ವಿಧಿ ಬೋಧಿಸುವ. ನಾನು ಟಿಪ್ಪು ಸುಲ್ತಾನ್ ಪ್ರೌಢಶಾಲೆಯಲ್ಲಿ ಡ್ಯಾಶ್ ತರಗತಿಯಲ್ಲಿ ಕಲಿಯುತ್ತಿದ್ದು 2018-19 ಶೈಕ್ಷಣಿಕ ವರ್ಷದಲ್ಲಿ ನಡೆದ ಶಾಲಾ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಆಯ್ಕೆಯಾಗಿದ್ದು ನನ್ನ ಪಾಲಿಗೆ ಬಂದ ಕರ್ತವ್ಯಗಳನ್ನು ಯಾವುದೇ ಚ್ಯುತಿ ಬಾರದಂತೆ ಪ್ರಾಮಾಣಿಕತೆಯಿಂದ ನಿರ್ವಹಿಸುತ್ತಾ ನಮ್ಮ ಶಾಲೆಯ ಕೀರ್ತಿಯನ್ನು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯುವಲ್ಲಿ ಪ್ರಯತ್ನಿಸುತ್ತೇನೆಂದು ಈ ವಿದ್ಯಾಸಂಸ್ಥೆಯ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. 10ನೇ ತರಗತಿಯಲ್ಲಿ ನಡೆದಂಥ ಪಬ್ಲಿಕ್ ಪರೀಕ್ಷೆಯಲ್ಲಿ 539 ಅಂಕವನ್ನು ಗಳಿಸಿ ವಿಶಿಷ್ಟ ಶ್ರೇಣಿಯಲ್ಲಿ ಪಾಸಾಗಿರತಕ್ಕಂಥ ಉತ್ತೀರ್ಣರಾಗಿರತಕ್ಕಂಥ ಕುಮಾರಿ ನಾಜಿಯಲನ್ನು ಇಲ್ಲಿ ಗೌರವಿಸುವಂಥ ಒಂದು ಕಾರ್ಯಕ್ರಮ. ಕುಮಾರಿ ನಾಜಿಯರವರು ವೇದಿಕೆಗೆ ಬರಬೇಕು. ಅವರಿಗೆ ಒಂದು ನೆನಪಿನ ಕಾಣಿಕೆಯನ್ನು ನೀಡುವುದರ ಮೂಲಕ ಈ ವೇದಿಕೆಯಲ್ಲಿ ಮತ್ತು ಅವರ ಹೆತ್ತವರು ಕೂಡ ಈ ವೇದಿಕೆಗೆ ಬರಬೇಕು. ಇವರಿಗೆ ಈ ಪ್ರಶಸ್ತಿಯನ್ನು ಕಿರು ಕಾಣಿಕೆಯನ್ನು ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ ಇದರ ಉಪಾಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಮುಸ್ತಫಾ ಅಬ್ದುಲ್ಲಾರವರು ಈ ಪ್ರಶಸ್ತಿಯನ್ನು ಈ ಸವಿನೆನಪಿನ ಕಾಣಿಕೆಯನ್ನು ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿ ವಿದ್ಯಾರ್ಥಿ ಕ್ಷೇಮಾಭಿವೃದ್ಧಿ ನಿಧಿಯಿಂದ ಅವರಿಗೊಂದು ನಗದು ಬಹುಮಾನ ಕೂಡ ಬಂದಿದೆ. ಎಲ್ಲರೂ ಚಪ್ಪಾಳೆ ಮೂಲಕ ಅವರನ್ನು ಅಭಿನಂದಿಸಬೇಕು. ಈ ಚಪ್ಪಾಳೆ ಮುಂದಿನ ನಮ್ಮ 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿದಾಯಕವಾಗಲಿ ಎಂಬ ಹಾರೈಕೆಯೊಂದಿಗೆ ಧನ್ಯವಾದಗಳು. ಆಮಿನಾ ರುಫೈದಾ ವೇದಿಕೆಗೆ ಬರಬೇಕು. ನಮ್ಮ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ ಇದರ ಅಧ್ಯಕ್ಷರಾಗಿರತಕ್ಕಂಥ ಸನ್ಮಾನ್ಯ ರಶೀದ್ ಹಾಜಿ ಅವರು ಅವರಿಗೆ ನೆನಪಿನ ಕಾಣಿಕೆಯನ್ನು ಕೊಡೋದ್ರ ಮೂಲಕ ಅವರನ್ನು ವೇದಿಕೆಗೆ ಗೌರವಿಸಬೇಕು. ಅದೇ ರೀತಿ ಅವರ ಹೆತ್ತವರು ಕೂಡ ಈ ವೇದಿಕೆ ಹತ್ರ ಬರಬೇಕು. ಅದೇ ರೀತಿ ಇನ್ನೋರ್ವ ವಿದ್ಯಾರ್ಥಿನಿ ಕನ್ನಡ ವಿಷಯದಲ್ಲಿ 125ಕ್ಕೆ 125 ಅಂಕವನ್ನು ಪಡೆದಂಥ ಝೈನಬತುಲ್ ನೈಫಾ ಇವರು ವೇದಿಕೆಗೆ ಬರಬೇಕು. ಈ ಪ್ರಶಸ್ತಿಯನ್ನು ಈ ನೆನಪಿನ ಕಾಣಿಕೆಯನ್ನು ನಿಮಗೆ ಬೋಧಿಸಿದಂಥ ಕನ್ನಡ ಶಿಕ್ಷಕಿಯವರು ನೀಡ್ತಾ ಇದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಗುರುತಿಸ್ತಾ ಇದ್ದೇನೆ. ಇದನ್ನು ಶ್ರೀಮತಿ ವಾಣಿ ವಿ ಆಳ್ವರ್ ಅವರು ಈ ಪ್ರಶಸ್ತಿಯನ್ನು ಈ ನೆನಪಿನ ಕಾಣಿಕೆಯನ್ನು ಅವರಿಗೆ ಕೊಡಬೇಕು. ಅವರ ಅದೇ ರೀತಿ ಝೈನಬತುಲ್ ನೈಫಾ ಇವರಿಗೆ ವಿದ್ಯಾರ್ಥಿ ಕ್ಷೇಮಾಭಿವೃದ್ಧಿ ನಿಧಿಯಿಂದ ಒಂದು ನಗದು ಬಹುಮಾನ ಕೂಡ 518 ಅಂಕಗಳನ್ನು ಕಳಿಸಿದ್ದಾಳೆ. ಅವಳಿಗೆ ನಗದು ಬಹುಮಾನ ಇದೆ. ಇದನ್ನು ನಗರಸಭೆ ಅಧ್ಯಕ್ಷರಾಗಿರತಕ್ಕಂಥ ಹುಸೇನ್ ಕುಂಜ್ಮೋಹನ್ ರವರು ಆ ವಿದ್ಯಾರ್ಥಿನಿಗೆ ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇದು 518 ಅಂಕ ಪಡೆದಕ್ಕೋಸ್ಕರ ವಿದ್ಯಾರ್ಥಿ ಕ್ಷೇಮಾಭಿವೃದ್ಧಿ ನಿಧಿಯಿಂದ ಅವಳಿಗೆ ಬಂದಂಥ ನಗದು ಬಹುಮಾನ.
ಅಭಿನಂದನೆಗಳು ಮತ್ತು ಧನ್ಯವಾದಗಳು. ಅಕ್ಷರ ಕೈತೋಟ ಎಂಬ ಒಂದು ಕೈತೋಟವನ್ನು ಸಿದ್ಧತೆ ಮಾಡಿಕೊಂಡಿದ್ದೇವೆ. ಅಲ್ಲಿ ಒಂದು ಗಿಡವನ್ನು ನೆಟ್ಟು ಆ ಅಕ್ಷರ ಕೈತೋಟ ಮತ್ತು ವನ ಮಹೋತ್ಸವ ಉದ್ಘಾಟನಾ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಅದಕ್ಕಿಂತ ಮೊದಲು ನಮ್ಮ ಈ ವೇದಿಕೆಯಲ್ಲಿ ಸುಂದರವಾದ ವೇದಿಕೆಯಲ್ಲಿ ಉಪಸ್ಥಿತರಾಗಿದ್ದುಕೊಂಡು ನಮ್ಮೆಲ್ಲ ಕಾರ್ಯಕಲಾಪಗಳನ್ನು ಸವಿದಂಥ ನಗರಸಭೆಯ ಅಧ್ಯಕ್ಷರಾಗಿರತಕ್ಕಂಥ ಸನ್ಮಾನ್ಯ ಹುಸೇನ್ ಕುಂಜಿಮೋನ್ರವರು ನಮ್ಮ ಎಲ್ಲ ಕಾರ್ಯಕ್ರಮದ ಬಗ್ಗೆ ಒಂದೆರಡು ಅನಿಸಿಕೆ ಮತ್ತು ನಮ್ಮ ವಿದ್ಯಾರ್ಥಿಗಳನ್ನು ಹಾರೈಸಬೇಕಾಗಿ ಅವರಲ್ಲಿ ಕಳಕಳಿಯಿಂದ ವಿನಂತಿಸ್ತಾ ಇದ್ದೇನೆ. ಎಲ್ಲರಿಗೂ ನಾನು ಈ ಬಗ್ಗೆ ಒಳ್ಳೆ ಕಾರ್ಯಕ್ರಮವನ್ನು ಮಲಾರವರು ಮಾಡಿದ್ದಾರೆ. ಒಳ್ಳೆ ಕಾರ್ಯಕ್ರಮ ಆಗಿದೆ. ದೇವರ ದಯೆಯಿಂದ ನಿಮಗೆಲ್ಲರಿಗೂ ಶುಭಾಶಯ ದುವಾವನ್ನು ಮಾಡಿ ನನ್ನ ಮಾತನ್ನು ಒಂದೇ ಎರಡರಲ್ಲಿ ಮುಗಿಸಿಕೊಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸ್ವಾಮಿ. ಮುಂದೆ ನಮ್ಮ ಈ ಕಾರ್ಯಕ್ರಮದ ಕುರಿತಾಗಿ ನಮ್ಮೊಂದಿಗೆ ತನ್ನ ಅನಿಸಿಕೆಗಳನ್ನು ಹಂಚಿಕೊಳ್ಳಲಿಕ್ಕಿದ್ದಾರೆ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ ಇದರ ಉಪಾಧ್ಯಕ್ಷರಾಗಿರ್ತಕ್ಕಂಥ ಮುಸ್ತಫಾ ಅಬ್ದುಲ್ಲರವರು. ಬಹುಶಃ ಭಾಳ ಸಂತೋಷವಾಗ್ತಾ ಇದೆ. ಯಾಕೆಂದರೆ ಕೋಟೆಪುರ ಟಿಪ್ಪು ಸುಲ್ತಾನ್ ಶಾಲೆಯಲ್ಲಿ ಯಾವ ಫಂಕ್ಷನಿಗೆ ಬಂದರೂ ಒಂದು ಅರ್ಥ ಇರ್ತದೆ, ಒಂದು ಅರ್ಥಪೂರ್ಣ ಅಂತ ಹೇಳ್ತದೆ. ಯಾಕೆಂದರೆ ಈಗೇನು ನೋಡಿ, ನಮ್ಮ ಇಷ್ಟು ಕನ್ನಡ ಪ್ರಾಥಮಿಕ ಶಾಲೆಯಲ್ಲಿ ಒಂದು ಅಚ್ಚುಕಟ್ಟಾಗಿ ಒಂದು ಈ ಕಾರ್ಯಕ್ರಮ ಮಾಡಬೇಕಾದ್ರೆ ಎಲ್ಲ ನಮ್ಮ ಮುನ್ಸಿಪಾಲ್ಟಿಯದ್ದು, ದರ್ಗಾದ ಎಲ್ಲ ಹಿರಿಯ ನಾಯಕರನ್ನು ಸೇರಿಸಿ ಮಾಡಿದಂತಹ ಎಚ್ ಎಂ ಮಲಾರ್ ಅವರಿಗೆ ಮೊದಲನಾಗಿ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ವನ ಮಹೋತ್ಸವ ಈಗ ನೋಡಿ, ಕಳೆದ ವರ್ಷ ಕೂಡ ನಾನು ಇದೇ ಕಾರ್ಯಕ್ರಮದಲ್ಲಿ ಬಂದಿದ್ದೇನೆ. ಇಲ್ಲಿ ಉದ್ಘಾಟನೆ ಅವತ್ತು ನಮ್ಮ ಅಧ್ಯಕ್ಷರು ಬರಲಿಲ್ಲ. ಈ ಕಾರ್ಯಕ್ರಮದಲ್ಲಿ ನಾನೇ ಉದ್ಘಾಟನೆ ಮಾಡಿದ್ದೇನೆ. ಅವರ ಮುಖಾಂತರ ನಾನೇ ಮಾಡಿದ್ದು. ಬಹುಶಃ ಕಳೆದ ವರ್ಷ ಕೂಡ ಭಾಳ ಚಂದವಾಗಿ ಹೊರಗಿನೆಲ್ಲ ಮಾಡಿದ್ದಾರೆ. ಈ ವರ್ಷ ಕೂಡ ಈ ವನ ಮಹೋತ್ಸವ ಕಾರ್ಯಕ್ರಮ ಏನೆಂದರೆ, ಒಂದು ಮಾತು ಹೇಳಿದ್ರು, ನಾವಾಗಿ ಬದುಕಬೇಕು, ಇನ್ನೊಬ್ಬರನ್ನು ಬದುಕಿಸಬೇಕು ಅಂತ ಎಚ್ ಎಂ ಮಲಾಲ್ರವರು ನಮ್ಮ ಈ ಪ್ರಾಸ್ತಾವಿಕ ಭಾಷಣ ಹೇಳಿದ್ದಾರೆ. ಈ ಮರದಲ್ಲಿ ಸಿಕ್ಕುವ ಗುಣ ಏನೆಂದರೆ ಆರೋಗ್ಯ ಮತ್ತು ನಮಗೆ ಎಲ್ಲ ವಿಧದಲ್ಲಿ ಗಾಳಿ, ತೃಪ್ತಿ ಎಲ್ಲ ಸಿಗ್ತದೆ. ಅದರಿಂದ ಎಲ್ಲರೂ ಸೇರಿ ಯಾವಾಗಲೂ ನಿಮ್ಮ ಮನೆಯಲ್ಲಾದರೂ ಕೂಡ ಒಂದೊಂದು ಮರ ಗಿಡವನ್ನಾದರೂ ನೀವು ನಟ್ಕೊಂಡು ನಿಮ್ಮ ತೃಪ್ತಿಗೆ ಬೇಕಾಗಿ, ಯಾಕೆಂದರೆ ಈಗ ಎಲ್ಲಿ ಜಾಗ ನೋಡಿದರೂ ನಮಗೆ ಜಾಗ ಸಿಕ್ಕೋದಿಲ್ಲ. ನಮ್ಮ ಮನೆಯಲ್ಲಿ ಜಾಗ ಇಲ್ಲ, ನಾವು ಫ್ಲ್ಯಾಟಲ್ಲಿರೋದು. ಬಟ್ ನಮ್ಮ ಶಾಲೆಯಲ್ಲಿ ಈಗ ಹೇಳಿದರು, ಯಾವ ರೂಲ್ಸ್ ತಂದರೂ ಕೂಡ ಜಾಗ ಇಲ್ಲದೆ ಇವರೆಲ್ಲ ರೂಲ್ಸ್ ತರ್ತಾ ಇದ್ದಾರೆ ಅಂತ ಎಚ್ ಎಂ ರವರು ಹೇಳಿದ್ದಾರೆ. ಆದರೂ ಕೂಡ ನಮಗೆ ಬರುವಾಗ ದಾರಿಯಲ್ಲಿ, ಈಗ ನಾವು ಪೇಂಟೆಯಿಂದ ಬರುವಾಗ ಅಥವಾ ಕೋಟೆಪುರದಿಂದ ಬರುವಾಗ ಯಾವ ದಾರಿಯಲ್ಲಿ ನಮ್ಮ ರಸ್ತೆಯಲ್ಲಿ ಸೈಡಲ್ಲಿ ಜಾಗ ಇದೆ ಎಂದು ನೋಡಿ ನಾವು ಒಬ್ಬೊಬ್ಬರು ಮಕ್ಕಳು ಒಂದೊಂದು ಮರ ಅದನ್ನು ನೋಡಿ ನಾವು ಯಾವಾಗಲೂ ಅದನ್ನು ನಟ್ಟು, ಯಾವಾಗಲೂ ಡೈಲಿ ಬರುವಾಗ ಒಂದು ಲೋಟೆಯಲ್ಲಿ ನೀರು ತಂದು ಆ ರೋಡ್ ಸೈಡ್ ಆ ಮರದಲ್ಲಿ ನೆಟ್ಟರೆ ನಾವು ಎಷ್ಟು ದೊಡ್ಡದಾಗಿ ಒಳ್ಳೆಯದಾಗಿ ಬೆಳೆಯುತ್ತೇವೆ ಅಷ್ಟು ಅದು ಬೆಳೆಯುತ್ತದೆ. ಅದು ಬೆಳೆದ ಮೇಲೆ ಅದರೇ ಬರುವ ಆರೋಗ್ಯ, ಆ ಗಾಳಿ ಬರುವುದು ನಮ್ಮ ಶರೀರಕ್ಕೆ ಮತ್ತು ನಮ್ಮ ಊರಿನವರಿಗೆಲ್ಲ ಅದು ಸಿಗ್ತದೆ. ಆದ್ದರಿಂದ ಯಾರಾದರೂ ಈಗ ಮಕ್ಕಳಿಂದ ನಾವು ಚಿಕ್ಕಂದಿನಿಂದಲೇ ಅದನ್ನು ನಾವು ಮಾಡ್ತಾ ಬಂದರೆ ಮುಂದಿನ ಜೀವನಕ್ಕೆ, ನಮ್ಮ ಜೀವನದಲ್ಲಿ ಕೂಡ ನಾವು ಯಾವುದಾದ್ರೂ ಒಂದು ರೀತಿಯಲ್ಲಿ ಮುಂದೆ ಹೋಗುವ ದಾರಿ ಅದು ಕೂಡ ನಮಗೆ ತೋರಿಸ್ತದೆ. ಆದರೆ ನಾವು ಈಗಲೇ ನಾವು 5ನೇ ಕ್ಲಾಸ್ ಅಥವಾ 6ನೇ ಕ್ಲಾಸ್ 8ನೇ ಕ್ಲಾಸ್ ಯಾವ ಕ್ಲಾಸಲ್ಲಿ ಇದ್ದರೂ ಕೂಡ ನಾವು ಒಂದು ಮರವನ್ನು, ಒಂದು ಗಿಡವನ್ನು ನೋಡಿ ಯಾವುದಾದ್ರೂ ರೋಡ್ ಸೈಡಲ್ಲಿ, ಕಳೆದ ವರ್ಷ ಕೂಡ ನಾನು ಹೇಳಿದ್ದೇನೆ, ಯಾರಾದರೂ ಬರುವ ರೂಟಲ್ಲಿ ಒಂದು ಹಾಕಿ ಅದನ್ನು ಯಾರಾದರೂ ಬೆಳೆಸಿಕೊಂಡು ಬನ್ನಿ, ಬರುವ ವರ್ಷ ಇಷ್ಟು ದೊಡ್ಡದಾಗ್ತದೆ. ಯಾಕೆಂದರೆ ಮಾಧವಲಾಲ್ರವರು ನಾವು ಎಷ್ಟು ಅಭಿನಂದನೆ ಮಾಡಿದರೂ ಸಾಕಾಗಲ್ಲ. ಕಳೆದ ಒಂದು ವರ್ಷದಲ್ಲಿ ನಮ್ಮ ದರ್ಗಾ ಅಧ್ಯಕ್ಷರು ಮತ್ತು ಅದಕ್ಕೂ ಇಂಟ್ರೆಸ್ಟ್ ಕೊಟ್ಟು ಮತ್ತು ಮಾಧವಲಾಲ್ ಕೂಡ ಈಗ ನಾವು ಬೈಲಿಂದ ಬರುವಾಗ ಒಂದು ಗಿಡವನ್ನು 1 ವರ್ಷ ಜಾಸ್ತಿ, 1 ವರ್ಷ 2 ವರ್ಷ ಆಯಿತು. 2 ವರ್ಷ ಸಾಧಾರಣವಾಗಿ ಒಂದು 6-7 ಫೀಟ್ ತನಕ ಅದು ಬಂದು ಈಗ ನೋಡ್ಲಿಕ್ಕೆ ಅಷ್ಟೊಂದು ಚಂದವಾಗಿ ಕಾಣ್ತಾ ಇದೆ. ಗಾಳಿ ಬರುವಾಗ ಅಷ್ಟು ಖುಷಿ ಆಗ್ತಾ ಇದೆ. ಈ ವರ್ಷ ಕೂಡ ಆ ಕಡೆಯಿಂದ ಕೂಡ ಅವರ ಅದನ್ನು ಮಾಡ್ತಾ ಇದ್ದಾರೆ. ಈಗ ನಮ್ಮ ಏರಿಯಾದಲ್ಲಿ ಕೂಡ ನಾವು ಅದೇ ಥರ ಅದು ಅವರನ್ನೇ ಕಾಯ್ಬೇಕಂದಿಲ್ಲ, ಅವರೇ ಬಂದು ನೋಡಿ ನೆಡಬೇಕು ಅಂತಿಲ್ಲ. ನಾವು ಮಕ್ಕಳೆಲ್ಲ ಸೇರಿ ಒಂದೊಂದು ಗಿಡವನ್ನು ನಟ್ಟು ನಮ್ಮ ರೋಡ್ ಸೈಡ್ ಎಲ್ಲ ಕಡೆ ಇದೆ ಅಲ್ಲೆಲ್ಲ ಮಾಡಿದರೆ 2 ವರ್ಷ ಆಗೋದೊಂದು 7-10 ಫೀಟ್ ಆಗುವಾಗ ನಮಗೆ ಅದಕ್ಕೆ ಒಂದು ಖುಷಿ ಸಿಗ್ತಾ ಇದೆ, ಒಂದು ನೆರಳು ಸಿಗ್ತದೆ. ನಾನು ಮೊನ್ನೆ ಒಂದು ಮಾತು ಹೇಳಿದ್ದೀನಿ ನೋಡಿ, ಮಸೀದಿಗೆ ಹೋಗುವಾಗ ಮುಸಲ್ಮಾನರು ಮಸೀದಿಗೆ ಹೋಗ್ತಾರೆ, ಕ್ರಿಶ್ಚಿಯನ್ನವರು ಚರ್ಚಿಗೆ ಹೋಗ್ತಾರೆ, ಮತ್ತು ಹಿಂದೂವರು ದೇವಸ್ಥಾನಕ್ಕೆ ಹೋಗ್ತಾರೆ. ಆದರೆ ಎಲ್ಲರೂ ಅದರ ಮುಸ್ಲಿಮ್ಸ್ನವರು ಯಾರು ದೇವಸ್ಥಾನಕ್ಕೆ ಪೂಜೆ ಮಾಡೋದಿಲ್ಲ, ಕ್ರಿಶ್ಚಿಯನ್ನವರು ಯಾರು ಮುಸ್ಲಿಮ್ಸ್ರ ಮಸೀದಿಗೆ ಬಂದು ಪೂಜೆ ಮಾಡೋದಿಲ್ಲ, ಮುಸ್ಲಿಮ್ಸ್ನವರು ಯಾರು ಹಿಂದೂ ದೇವಸ್ಥಾನಕ್ಕೆ ಪೂಜೆ ಮಾಡೋದಿಲ್ಲ. ಆದರೆ ಒಂದು ಮರದಡಿಯಲ್ಲಿ ಅಲ್ಲಿ ಯಾವ ಜಾತಿ ಕೂಡ ಇಲ್ಲ, ಎಲ್ಲರೂ ಸೇರಿ ಅದನ್ನು ಆ ನೆರಳನ್ನು ನಾವು ತೆಗ್ತಾ ಇದ್ದೇವೆ. ಅದಕ್ಕಿಂತ ಎಷ್ಟು ಅದಕ್ಕೆ ಪವರ್ ಇದೆ ಅಂತ ನಮಗೆ ಇದರಲ್ಲಿ ಗೊತ್ತಾಗ್ತದೆ. ಅದರಿಂದ ಎಲ್ಲರೂ ಅದನ್ನು ನಾವು ಚಂದವಾಗಿ ಮಾಡಬೇಕಂತ ಹೇಳುತ್ತಾ 1-2 ಮಾತು ಹೇಳಲಿಕ್ಕೆ ಇಷ್ಟಿದೆ. ಯಾಕೆಂದರೆ ನಮ್ಮ ಈ ಶಾಲೆಗೆ ಬೇಕಾಗಿ ನಮ್ಮ ಈ ಉಳ್ಳಾಲದ ಫಿಶ್ ಎಲ್ಲ ಅದರ ಉದ್ಯಮಗಳು ನಮಗೆ ಬಹಳ ಈ ಶಾಲೆಗೆ
ಹೆಲ್ಪ್ ಮಾಡಿದ್ದಾರೆ. ಮೊನ್ನೆ ನಾವು ಬಂದ ಮೇಲೆ ಒಂದು ಬಸ್ ಕೂಡ ಕೊಟ್ಟಿದ್ದಾರೆ. ಬಹುಶಃ ನಮಗೆ ನಮ್ಮ ಅಧ್ಯಕ್ಷರಲ್ಲಿ ಫಿಸ್ಟ್ ಮಿಲ್ಲಿನ ಅಧ್ಯಕ್ಷರಲ್ಲಿ ಒಂದು ವಿನಂತಿ ಏನಂದ್ರೆ, ಪಾಪ ಮಕ್ಕಳು ನೋಡಿ ಈ ಇಷ್ಟು ಚಂದವಾಗಿ ಫಂಕ್ಷನ್ ಅಲ್ಲಿ ನೆಲದಲ್ಲಿ ಕೂತ್ಕೊಂಡು ಒಳ್ಳೆ ಒಳ್ಳೆ ಡ್ರೆಸ್ ಬಂದು ಹಾಕಿದ್ದ ಇದ್ದಾರೆ. ನಾವು ಕಳೆದ ವರ್ಷ ಕೂಡ ಇಲ್ಲಿ ಹೋಗಿ ಹೇಳಿದ್ದೇವೆ, ಬರುವ ವರ್ಷದಲ್ಲಿ ಏನಾದ್ರು ಅವ್ರಿಗೆ ಒಂದು ಚೇರಿಗೆ ಒಂದು ವ್ಯವಸ್ಥೆ ಯಾರನ್ನಾದ್ರೂ ಹಿಡಿದು ಮಾಡ್ಬೇಕಂತ. ಬಹುಶಃ ದೇವರು ಅಲ್ಲ ಅವನು ನಮ್ಮನ್ನು ನಿಮ್ಮ ಕಣ್ಣಲ್ಲಿಗ ತೋರಿಸಿದ್ರು. ದಯಮಾಡಿ ಪ್ಲೀಸ್ ನಿಮ್ಮ ವತಿಯಿಂದ ನಮಗೊಂದು ಮಕ್ಕಳಿಗೆ ಒಂದು 300 ಚೇರ್ ಅನ್ನೋದು ಈ ಫಂಕ್ಷನ್ಗೆ ಕೊಟ್ಟರೆ ಬಹಳ ಸಂತೋಷ ಅಂತ ಹೇಳಿ ನಿಮ್ಮಲ್ಲಿ ನಾವು ಪ್ರತ್ಯೇಕವಾಗಿ ಕೇಳ್ತಾ ಇದ್ದೇನೆ. ಹಾಗೂ ಮತ್ತೊಬ್ಬರು ಉದ್ಯಮಿ ಕೂಡ ನಮ್ಮಲ್ಲಿದ್ದಾರೆ, ಅಜೀಜ್ ಹಕ್ರ ಅವರು ಕೂಡ, ಅವರಿಂದ ಕೂಡ ನಮಗೆ ಒಂದು ಕೊಡುಗೆ ಆಗಬೇಕು. ಇಲ್ಲಿ ಒಂದು ಸ್ಟೇಜ್ ನೋಡಿ, ಇಷ್ಟು ದೊಡ್ಡ ಫಂಕ್ಷನ್ ಅಲ್ಲಿ ಎಷ್ಟೆಷ್ಟು ದೊಡ್ಡ ನಾಯಕರಲ್ಲಿ ಇದ್ದಾರೆ, ಅದು ಕೂತದ್ದು ಕೆಳಗಾಗಿದೆ. ಆದ್ರಿಂದ ಒಂದು ಚಿಕ್ಕದೊಂದು ಸ್ಟೇಜ್ ತನಕ ಯಾವುದಾದ್ರೂ ಒಂದು ಇದನ್ನು ನಮ್ಮ ಅಜೀಜ್ ರಕ್ಕರ್ ಅವರದು ಮಾಡಿಕೊಡ್ಬೇಕಂದ್ರೆ ನಿಮ್ಮಲ್ಲಿ ಒಂದು ವಿನಂತಿ ಮಾಡುತ್ತಾ ನನಗೆ ಅವಕಾಶ ಕೊಟ್ಟ ಎಲ್ಲರಿಗೂ 1 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಶ್ರೀಮತಿ ವಾಣಿ ವಿ ಆಳ್ವರವರು ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಇಲ್ಲಿ ವ್ಯಕ್ತಪಡಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಉಳ್ಳಾಲದಲ್ಲಿ ನಾವು ಯಾವುದೇ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಿರುವುದರಿಂದ ಅದರಲ್ಲಿ ಮುಖ್ಯವಾಗಿ ನಮಗೆ ಶಾಲೆ ಮತ್ತು ಸ್ಕೂಲ್ಗಳಲ್ಲಿ ಯಾರ ಹೆಲ್ಪ್ ತಗೊಳ್ಬೋದು ಅಂತ ಕೇಳಿದರೆ ಅಲ್ಲಿ ಮುಖ್ಯವಾಗಿ ಬರುವಂಥ 2 ಹೆಸರು, ಒಂದು KMK ಮಂಜನಾಡಿ, ಮತ್ತೊಂದು ಮಲ್ಲಾರ್ ಸರ್. ಇವರಿಬ್ಬರು ಇದ್ದಾರೆ ಅಂತ ಹೇಳಿದರೆ ನಮ್ಮ ಯಾವುದೇ ಉಳ್ಳಾಲ ನಗರಸಭೆಯಲ್ಲಿ ಯಾವುದೇ ಕಾರ್ಯಕ್ರಮ ಆಯೋಜಿಸಿದ್ರು ಕೂಡ ಇವರಿಬ್ಬರು ನಮಗೆ ಸಹಕಾರ ಕೊಟ್ಟರು ಅಂತ ಹೇಳಿದರೆ ಅಲ್ಲಿ ನಮ್ಮ ಪ್ರೋಗ್ರಾಮ್ ಸಕ್ಸಸ್ ಆಗಲಿಕ್ಕೆ ಕಾರಣ ಆಗ್ತದೆ. ಮೊದಲಿಗೆ ಇವರಿಬ್ಬರಿಗೆ ನಮ್ಮ ನಗರಸಭೆಯ ಪರವಾಗಿ ನಾನು ಅಭಿನಂದನೆಗಳನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಮಲ್ಲಾರ್ ಸರ್ ಹೇಳಿದರು, ಈಗ ನಮಗೆ ಟೀಚಿಂಗ್ ಮಾಡುವ ಮೊದಲು ಅನೇಕ ಸುತ್ತೋಲೆಗಳು ಬರ್ತದೆ ಅಂತ ಹೇಳಿಕೊಂಡು. ಖಂಡಿತವಾಗಿಯೂ ಅದು ಎಲ್ಲ ಡಿಪಾರ್ಟ್ಮೆಂಟ್ಗಳಲ್ಲಿ ಕೂಡ ಇರುವಂಥ ವಿಷಯವೇ. ನಮ್ಮ ಕರ್ತವ್ಯಗಳನ್ನು ನಿರ್ವಹಿಸುವುದಕ್ಕಿಂತ ಜಾಸ್ತಿ ನಮಗೆ ಸುತ್ತೋಲೆಗಳು, ನಮಗೆ ನಡೆಯುವ ಸಭೆಗಳಲ್ಲಿ ಭಾಗವಹಿಸುವುದೇ ಜಾಸ್ತಿಯಾಗಿ ನಮ್ಮ ಕೆಲಸಗಳು ಪೆಂಡಿಂಗ್ ಆಗ್ತದೆ. ಆದರೂ ಕೂಡ ಇದು ಸುತ್ತೋಲೆಗಳು ಅಥವಾ ಇಂತಹ ಸಂಘಗಳು ಯಾಕೆ ಆಗ್ತದೆ ಅಂತ ಹೇಳಿದರೆ, ಮಕ್ಕಳು ಪುಸ್ತಕದ ಬದನೆಕಾಯಿಯಾಗಿ ಉಳಿಬಾರ್ದು, ಅವರಿಗೆ ಎಲ್ಲ ವಿಷಯಗಳ ಬಗ್ಗೆ ಜ್ಞಾನ ಇರಬೇಕು. ಮುಂದೊಂದು ದಿನ ಅವರು ಸಮಾಜದ ಒಬ್ಬ ಒಳ್ಳೆಯ ಆಸ್ತಿ ಆಗಬೇಕು ಅಂತ ನಿಟ್ಟಿನಲ್ಲಿ ಇಂತಹ ಸಂಘಗಳು, ಇಂತಹ ಯುಕೋ ಕ್ಲಬ್ ಆಗಲಿ ಅಥವಾ ಇತರ ಕ್ಲಬ್ಗಳಾಗಲಿ ಬೆಳೀತದೆ. ಈ ನಿಟ್ಟಿನಲ್ಲಿ ಇವತ್ತು ವಿವಿಧ ಸಂಘಗಳಿಗೆ ಆಯ್ಕೆಯಾದ ಎಲ್ಲ ವಿದ್ಯಾರ್ಥಿಗಳನ್ನು ನಾನು ಅಭಿನಂದಿಸುತ್ತಾ, ವನ ಮಹೋತ್ಸವಕ್ಕೆ ಕೂಡ ಮಕ್ಕಳೆಲ್ಲ ಮನೆಯಲ್ಲಿ ತಮ್ಮ ಮನೆಯಲ್ಲಿ ಒಂದು ಗಿಡಗಳನ್ನು ಬೆಳೆಸುವ ಮೂಲಕ, ಬೆಳೆಸಿದರೆ ಮಾತ್ರ ಸಾಲದು, ಅದನ್ನು ಮುಂದೆ ಬೆಳೆಸುವ ಮೂಲಕ ನಿರಂತರವಾಗಿ ಅದಕ್ಕೆ ನೀರು ಅಥವಾ ಗೊಬ್ಬರವನ್ನು ಹಾಕಿ ಬೆಳೆಸುವ ಮೂಲಕ ಆ ಗಿಡವನ್ನು ಮರವನ್ನಾಗಿ ಮಾಡಬೇಕು ಅಂತ ಕೇಳಿಕೊಳ್ತಾ, ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ನಮ್ಮನ್ನು ಕರೆದು ಮಾತನಾಡಲು ಅವಕಾಶ ಕೊಟ್ಟ ಈ ಶಿಕ್ಷಣ ಸಂಸ್ಥೆಗೆ ವಂದನೆಗಳು. ಮುಂದಿನ ಪೀಳಿಗೆಗೆ ಉತ್ತಮ ಪರಿಸರ ಒದಗಿಸಲು ಹಿಂದೆ ಮುಂದಡಿ ಇಡಬೇಕು. ಈ ನಿಟ್ಟಿನಲ್ಲಿ ನಮ್ಮ ಶಾಲಾ ಆವರಣದಲ್ಲಿ ಹೊಸ ಮಾದರಿಯ ಗಿಡಗಳನ್ನು ನೆಡುವ ಮೂಲಕ ವನ ಮಹೋತ್ಸವವನ್ನು ಸ್ವಾಗತಿಸುತ್ತಿದ್ದೇವೆ. ಎಲ್ಲ ಅತಿಥಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕಾಗಿ ವಿನಂತಿ ಮಾಡುತ್ತಾದ UV ಕಿರಣದಿಂದ ಅಲ್ಟ್ರಾ ವೈಲೆಟ್ ನಿಂದ ಎಲ್ಲ ಜೀವಿ ಚರ್ಮ ರಕ್ಷಣೆ ಆಗುತ್ತದ. ವಾತಾವರಣದ ಓಝೋನ್ ಪದರದ ರಕ್ಷಣೆ ಮಾಡುತ್ತಾದ UV ಕಿರಣದಿಂದ ಅಲ್ಟ್ರಾ ವೈಲೆಟ್ ನಿಂದ ಎಲ್ಲ ಜೀವಿ ಚರ್ಮ ರಕ್ಷಣೆ ಆಗುತ್ತದ. ಓ ಸೆಪ್ಟೆಂಬರ್ 16 ಬಂದ್ರೆ ಓಝೋನ್ ದಿನದಾಚರಣೆ ಮಾಡುವ ದಲಕ್ ಆಮ್ಲಜನಕದ ನೆನಪನಿ ಮಾಡಿಕೋ. ವಾತಾವರಣದ ಓಝೋನ್ ಪದರದ ರಕ್ಷಣೆ ಮಾಡುತ್ತಾದ UV ಕಿರಣದಿಂದ ಅಲ್ಟ್ರಾ ವೈಲೆಟ್ ನಿಂದ ಎಲ್ಲ ಜೀವಿ ಚರ್ಮ ರಕ್ಷಣೆ ಆಗುತ್ತದ. 3 ಆಕ್ಸಿಜನ್ ಸೇರಿ ಓಝೋನ್ನ ಒಂದು ಅಣು ಆಗಿ ಸ್ತರಗೊಳ್ಳದಳಿ ಪದರದಂತೆ ನಿಂತು ಎಲ್ಲರಿಗೂ ಗೊಡೆಯಾಗಿದೆ. ಘಾತುಕದ ಕಿರಣ ತಡೆ ಹಿಡಿದು ಜೀವಿಗಾಗಿ ತನ್ನ ಮನ ಹಿಡಿದು ಒಳಿತನು ಮಾಡುವ ಕೆಡಕಲಿ ನಾ ಕರಗುವ ಬೇಸರಿಲ್ಲದ ದುಡಿತ. ವಾತಾವರಣದ ಓಝೋನ್ ಪದರದ ರಕ್ಷಣೆ ಮಾಡುತ್ತಾದ
UV ಕಿರಣದಿಂದ ಅಲ್ಟ್ರಾ ವೈಲೆಟ್ ನಿಂದ ಎಲ್ಲ ಜೀವಿ ಚರ್ಮ ರಕ್ಷಣೆ ಆಗುತ್ತದ. ಓ ನಮ್ಮ ಜೀವನ ಶೈಲಿ ಅರಿಯದೆ ಮನಸ್ಸಂತೆ ಬದುಕು ನಾವು ನಡೆಸಿ ಐಷಾರಾಮಿಯದ ಲೋಕ ಶಿಕ್ಷಿಸುತ್ತ ಆ ಜೀವಿ ಮಾರಕ ವಾತಾವರಣದ ಓಝೋನ್ ಪದರದ ರಕ್ಷಣೆ ಮಾಡುತ್ತಾದ. UV ಕಿರಣದಿಂದ ಅಲ್ಟ್ರಾ ವೈಲೆಟ್ ನಿಂದ ಎಲ್ಲ ಜೀವಿ ಚರ್ಮ ರಕ್ಷಣೆ ಆಗುತ್ತದ. ಇದ್ದ ಗಿಡಗಳೆಲ್ಲ ಕಡಿದು ತಾಪ ಹೆಚ್ಚಿ ಮಾಡಿ ನಳಿದು ಹಸಿರು ಮನೆ ಎಂಬ ಕೆಟ್ಟ ಪರಿಣಾಮ ಮಾಡಿದೆ ಯಾತಕ. CFC ಎಂಬ ಮಾತುಂಟು ಆಗಿದೆಯಾ ಸೋ ಪಾಯ್ಸನ್ನು. ಸರಳತೆ ಕೂಡಿಸು, ಪರಿಸರ ಪ್ರೀತಿಸು, ಜಗದ ನಿಯಮ ನೀ ಅರಸು. ವಾತಾವರಣದ ಓಝೋನ್ ಪದರದ ರಕ್ಷಣೆ ಮಾಡುತ್ತಾದ. UV ಕಿರಣದಿಂದ ಅಲ್ಟ್ರಾ ವೈಲೆಟ್ ನಿಂದ ಎಲ್ಲ ಜೀವಿ ಚರ್ಮ ರಕ್ಷಣೆ ಆಗುತ್ತದ. ಓ ವಾತಾವರಣದ ಓಝೋನ್ ಪದರದ ರಕ್ಷಣೆ ಮಾಡುತ್ತಾದ. UV ಕಿರಣದಿಂದ ಅಲ್ಟ್ರಾ ವೈಲೆಟ್ ನಿಂದ ಎಲ್ಲ ಜೀವಿ ಚರ್ಮ ರಕ್ಷಣೆ ಆಗುತ್ತದ. ಎಲ್ಲ ಜೀವಿ ಚರ್ಮ ರಕ್ಷಣೆ ಆಗುತ್ತದ. ಎಲ್ಲ ಜೀವಿ ಚರ್ಮ ರಕ್ಷಣೆ ಆಗುತ್ತದ. ಮುಸ್ತಫಾ ಅಬ್ದುಲ್ಲಾ ಅವರು ಹೇಳಿದ್ದಾರೆ ಸ್ಟೇಜನ್ನು, ಅದನ್ನು ನಾನು ಒಪ್ತೇನೆ, ಕಟ್ಟಿಕೊಡ್ತೇನೆ. ಅದೇ ರೀತಿ ನಾಡ್ದು ನಿಮ್ಮ ಶಾಲೆಯ ನಾಜಿಯಾ ಇವಳಿಗೆ ಶ್ರೀನಿವಾಸ್ ಕಾಲೇಜಿನಲ್ಲಿ ಸನ್ಮಾನ ಕಾರ್ಯಕ್ರಮ ನಮ್ಮ ಸಂಸ್ಥೆ ವತಿಯಿಂದ ನಾವು ನಡೆಸ್ಕೊಳ್ತೇವೆ. ಅದೇ ರೀತಿ ಬರುವ ವರ್ಷ ಎಲ್ಲ ಮಕ್ಕಳು 500ಕ್ಕಿಂತ ಮೇಲೆ ನೀವು ಅಂಕಗಳನ್ನು ಪಡಿಬೇಕು. ಯಾರು ಅತ್ಯಧಿಕ ಅಂಕಗಳನ್ನು ಗಳಿಸ್ತೀರಿ 550ರ ಮೇಲೆ ಅವರಿಗೆ 1 ಪವನ್ ಚಿನ್ನವನ್ನು ನಾವು ಕೊಡ್ತೇವೆ. ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿದಂಥ ಈ ಶಾಲಾ ಆಡಳಿತ ಮಂಡಳಿಗೆ ನಾನು ಧನ್ಯವಾದ ಅರ್ಪಿಸ್ತೇನೆ. ಹಾಗೆ ಒಂದು ಮುಸ್ತಫಾ ಒಂದು ಮಾತು ಹೇಳಿದರು, ಚೇರದ ವಿಷಯ ಅಂತ ಹೇಳಿ. ದೇವರ ದಯದಿಂದ ಈ ಶಾಲೆಯ ವಿಷಯದಲ್ಲಿ ನನ್ನ ಹಿರಿಯರಾದ ನಮ್ಮ ಕುಟುಂಬದವರಾದಂಥ ಮರ್ಹೂಮ್ ಹಾಜಿ ಕೆ ಇಬ್ರಾಹಿಂ ಅವರು ಅವತ್ತಿಂದ ಇದಕ್ಕೆ ಎಲ್ಲ ರೀತಿಯಲ್ಲಿ ಸಹಕಾರ ಕೊಟ್ಟು ಈ ಶಾಲೆಯನ್ನು ಸ್ಥಾಪಿಸಿದ್ದಾರೆ. ಅದೇ ರೀತಿ ಅವರ ಮಗನಾಗಿ ಈ ಶಾಲೆಗೆ ಯಾವುದು ಕುಂದುಕೊರತೆ ಉಂಟು ಅದನ್ನು ದೇವರ ದಯದಿಂದ ಅವಕಾಶ ಮಾಡಿ ಕೊಟ್ಟಿದ್ದಾರೆ. ಇನ್ನು ಮುಂದೆ ಕೂಡ ಇಲ್ಲಿ ಯಾವುದು ಕುಂದುಕೊರತೆ ಇದ್ದರೂ ಕೂಡ ದೇವರ ದಯದಿಂದ ನಾನು ಮುಂದೆ ಕೂಡ ಮಾಡ್ತೇನೆ. ನೀವು ಅದಕ್ಕೆ ನನಗೆ ಪ್ರಾರ್ಥನೆ ಮಾಡಬೇಕು. ನನ್ನ ಈ ಶಾಲೆಯ ಎಲ್ಲ ಕಾರ್ಯಕ್ರಮಕ್ಕೆ ನನ್ನನ್ನು ಭಾಳ ಪ್ರೀತಿಯಿಂದ ಆಹ್ವಾನಿಸ್ತಾ ಇದ್ದಾರೆ. ನಾನು ಬರ್ತಾ ಇದ್ದೇನೆ ಎಲ್ಲ ಕೆಲಸವನ್ನು ಬಿಟ್ಟು. ಇನ್ನು ಮುಂದೆ ಕೂಡ ಬರ್ತೇನೆ. ಮತ್ತು ಹೆಚ್ಚಾಗಿ ನಾನು ಮಾತಾಡಲಿಕ್ಕೆ ನಾನು ಏನೋ ಅಲ್ಲ, ಆದರೂ ಕೂಡ 1-2 ಮಾತು ಅಧ್ಯಕ್ಷರು ಹೇಳಿದರೆ 1-2 ಮಾತಾಡಬೇಕಂತೇಳಿ ನಾನು ಮಾತಾಡಿ ಶುಭ ಹಾರೈಸ್ತೇನೆ ಇವತ್ತಿನ ಕಾರ್ಯಕ್ರಮಕ್ಕೆ. ಜೈ ಹಿಂದ್, ಜೈ ಕರ್ನಾಟಕ. ಯಾಕೆಂತ ಹೇಳಿದರೆ ನಮಗೆ ಪ್ರತಿ ಸಲ ಹೋದ ಕೂಡಲೇ ಆ ಸಂಘಗಳನ್ನು ಮಾಡಿದ್ದಾರಾ, ಸಂಘದ ಕಾರ್ಯಕ್ರಮಗಳು ಆಗಿದಾ ಎಂಬುದನ್ನು ಕೇಳ್ತಾರೆ. ಆದರೆ ಇವತ್ತು ನಾವು ಆ ಎಲ್ಲ ಅಪವಾದಗಳನ್ನು ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ನಲ್ಲಿ ನಿಭಾಯಿಸಿದ್ದೇವೆ. ಇನ್ನು ನಮ್ಮ ಯಾವ ಶಾಲೆಗಳಲ್ಲಿ ನೀವು ಪ್ರತ್ಯೇಕ ಕೇಳಲಿಕ್ಕಿಲ್ಲ. ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ನ ಅಧೀನದಲ್ಲಿ ಬರುವಂಥ ಎಲ್ಲ ಶಾಲೆಗಳ ಸಂಘಗಳನ್ನು ನಾವು ಇಲ್ಲಿ ಉದ್ಘಾಟನೆ ಮಾಡಿದ್ದೇವೆ. ಇನ್ನು ನಾವು ಅಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೇವೆ ಮಾತ್ರ ಎಂಬಂಥ ಒಂದು ಮಾತನ್ನು ಇವತ್ತು ಅಧ್ಯಕ್ಷರ ಸಮ್ಮುಖದಲ್ಲಿ ನಾನು ಇಲ್ಲಿ ಹೇಳಿಕೊಳ್ಳುತ್ತಾ ಬಹಳಷ್ಟು ಉತ್ತಮವಾದಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ನಾವು ಯಾವಾಗಲೂ ಹೇಳುವುದಿದೆ, ಯಾವುದಾದ್ರೂ ಒಂದು ಕಾರ್ಯಕ್ರಮವನ್ನು ಸುಸಜ್ಜಿತವಾಗಿ ಮಾಡಿ ನೋಡಬೇಕು ಎಂದಿದ್ರೆ ಅದು ಟಿಪ್ಪು ಸುಲ್ತಾನ್ ಶಾಲೆಯ ಮೂಲಕ ಆಗಬೇಕು ಅಂತ. ಆ ನಿಟ್ಟಿನಲ್ಲಿ ಇವತ್ತು ಇಲ್ಲಿನ ಅಧ್ಯಾಪಕರುಗಳು ವಿದ್ಯಾರ್ಥಿಗಳು ವ್ಯವಸ್ಥೆಗೊಳಿಸಿದ್ದಾರೆ. ಅಲ್ಲಾಹನ ಅನುಗ್ರಹದಿಂದ ಸೈಯದ್ ಮದನಿಯವರ ಕರಾಮತಿನಿಂದ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ನ ಅಧೀನದಲ್ಲಿ ನಡೆಸಲ್ಪಡುತ್ತಿರುವಂಥ ಎಲ್ಲ ವಿದ್ಯಾಸಂಸ್ಥೆಗಳನ್ನು ಬಂದಂಥ ಅತಿಥಿಗಳು ಉತ್ತಮವಾದಂಥ ವಿದ್ಯಾಸಂಸ್ಥೆಗಳು, ಶಿಸ್ತಿನಿಂದ ಕೂಡಿದಂಥ ವಿದ್ಯಾಸಂಸ್ಥೆಗಳು ಅಂತೇಳಿ ಬಹುಶಃ ಅವರ
ಮನ ತುಂಬಿದ ಮಾತನ್ನು ಹೇಳಬೇಕು ಅಂತದಿದ್ರೆ ಅದು ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ ನಮಗೆ ನೀಡುತ್ತಿರುವಂತಹ ಪ್ರೋತ್ಸಾಹ ಮತ್ತು ಸಹಕಾರವೇ ಮುಖ್ಯವಾದಂಥ ಕಾರಣ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅದರಲ್ಲಿಯೂ ನಮಗೆಲ್ಲರಿಗೂ ಬಹಳಷ್ಟು ಹಿರಿಯದಾದಂಥ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ನ ಇತಿಹಾಸದಲ್ಲಿ ಬರೆದಿಡುವಂಥ ಟಿಪ್ಪು ಸುಲ್ತಾನ್ ವಿದ್ಯಾಸಂಸ್ಥೆ, ಅದು ಅದರ ಒಂದು ಹೆಮ್ಮೆ ಮತ್ತು ಅದರ ಒಂದು ಗರಿ, ಅದರ ಒಂದು ಕಿರೀಟ, ಇದು ಪ್ರಪ್ರಥಮವಾಗಿ ನಡೆದಂಥ ಪ್ರಾರಂಭವಾದಂಥ ಒಂದು ಕನ್ನಡ ಮಾಧ್ಯಮ ಶಾಲೆ. ನಮ್ಮ ಆಯುಕ್ತರಿದ್ದಾರೆ, ನಮ್ಮ CRPಗಳಿದ್ದಾರೆ. ಬಹುಶಃ ಆ ಕಾಲದಲ್ಲಿ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ ಯಾವಾಗಲೂ ಆ ಚಾರಿಟೇಬಲ್ ಎಂಬುದನ್ನು ಉಳಿಸಿಕೊಳ್ಳಿಕ್ಕೆ 2 ಶಾಲೆಗಳನ್ನು ಪ್ರಾರಂಭಿಸಿದೆ. ಇದು ಚಾರಿಟೇಬಲ್ ಎಂಬುದಕ್ಕೆ ಅರ್ಥಪೂರ್ಣವಾದಂಥ ಒಂದು ವ್ಯವಸ್ಥೆಯಾಗಿದೆ. ಅಲ್ಲಿ ಆವತ್ತು ನಮ್ಮ ಅಧ್ಯಕ್ಷರಾದಂಥ ಮರ್ಹೂಮ್ ಹಾಜಿ UK ಇಬ್ರಾಹಿಂರವರು ಇಂಗ್ಲಿಷ್ ಮೀಡಿಯಂ ಶಾಲೆಯನ್ನು ಪ್ರಾರಂಭಿಸಲಿಕ್ಕೆ ಹೋಗಲಿಲ್ಲ. ಅವರು ಪ್ರೋತ್ಸಾಹ ಕೊಟ್ಟದ್ದು ಬಹುಶಃ ನಮ್ಮ ಪರಿಸರದಲ್ಲಿ ಕನ್ನಡ ಮಾಧ್ಯಮ ಶಾಲೆಗೆ ಮತ್ತು ಉರ್ದು ಪ್ರಥಮ ಭಾಷೆಗೆ. ಅವರ ಅಧೀನದಲ್ಲಿ ಬರುವಂಥ ಮೇಲಂಗಡಿಯಲ್ಲಿ ಉರ್ದು ಶಾಲೆಯನ್ನು ಪ್ರಾರಂಭಿಸಿದ್ದು ಇಲ್ಲಿಯ ವಿದ್ಯಾರ್ಥಿಗಳಿಗೆ ಕನ್ನಡ ಮತ್ತು ಉರ್ದು ಉರ್ದು ಜ್ಞಾನ ಬರಬೇಕು ಅಂತ. ಅದೇ ರೀತಿಯಲ್ಲಿ ಕಲ್ಲಾಪು ಪಟ್ಲದಲ್ಲಿ ಜಮಾತಿನ ಅಧೀನದಲ್ಲಿರುವಂಥ ಆ ಜಾಗದಲ್ಲಿ ಅದನ್ನು ಮಾಡಿದರು. ನಂತರ ಅವರದೇ ಆದಂಥ ಚಾರಿಟೇಬಲ್ ಟ್ರಸ್ಟ್ ಪ್ರಾರಂಭವಾದ ಕೂಡಲೇ ಪ್ರಥಮವಾಗಿ ಇಂಗ್ಲಿಷ್ ಮೀಡಿಯಂ ಶಾಲೆಯನ್ನು ಪ್ರಾರಂಭಿಸಬಹುದಿತ್ತು. ಆದರೆ ಅದನ್ನು ಅವರು ಪ್ರಾರಂಭಿಸಲಿಲ್ಲ. ಪ್ರಥಮವಾಗಿ ಟಿಪ್ಪು ಸುಲ್ತಾನ್ ಶಾಲೆಯಲ್ಲಿ ಟಿಪ್ಪು ಸುಲ್ತಾನ್ ಎಂಬಂತಹ ಈ ವಿದ್ಯಾಸಂಸ್ಥೆಯನ್ನು ಒಂದು ಹಳೆಯದಾದಂಥ ಈ ಮನೆಯಲ್ಲಿ 1982ರಲ್ಲಿ ಪ್ರಾರಂಭಿಸಿದರು. 83ರಲ್ಲಿ ಹಳೆಕೋಟೆಯಲ್ಲಿ ಪ್ರಾರಂಭಿಸಿದರು. ಇದು ಏನು ಅಂತ ಹೇಳಿದ್ರೆ ಅವರು ನಿಜವಾಗಿಯೂ ಶಿಕ್ಷಣಕ್ಕೆ ನೀಡುತ್ತಿರುವಂಥ ಮಹತ್ವ, ಆ ಚಾರಿಟೇಬಲ್ ಟ್ರಸ್ಟ್ ನಲ್ಲಿ ಇರುವಂಥ ಚಾರಿಟಿಗೆ ಕೊಟ್ಟಂತ ಒಂದು ಮಹತ್ವ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಾನು ಮತ್ತು ಈ ಶಾಲೆಯ ಮುಖ್ಯ ಉಪಾಧ್ಯಾಯರಾದಂಥ MH ಮಲ್ಲಾರ್ರವರು ಸದಾ ನಾವು ಅವರ ಮನೆಗೆ ಹೋಗ್ತಾ ಇದ್ದೀವಿ. ಆಗ ಅವರು ನಮಗೆ ಒಂದು ಮಾತನ್ನು ಹೇಳ್ತಾ ಇದ್ರು, ನಮ್ಮನ್ನು ಇಬ್ಬರನ್ನು ಉದ್ದೇಶಿಸಿ, ನೀವು ಇಬ್ಬರು ಶಾಲೆಯಲ್ಲಿ 60% 80% ಮಕ್ಕಳನ್ನು ಶಾಲೆಗೆ ಸೇರಿಸುವುದು ಬೇಡ, ಅವರನ್ನು ಸೇರಿಸಿ 7ನೇ ಕ್ಲಾಸಿಗೆ 7ನೇ ಕ್ಲಾಸಿನಿಂದ 8ನೇ ಕ್ಲಾಸಿಗೆ 80% ಇರುವಂಥ ಮಕ್ಕಳನ್ನು ಸೇರಿಸಿ 10ನೇ ಕ್ಲಾಸಿನಲ್ಲಿ 90% ರಿಸಲ್ಟ್ ಕೊಟ್ಟು ಹೊರಗೆ ಕಲಿಸುವುದು ಬೇಡ. ನಮ್ಮ ವಿದ್ಯಾಸಂಸ್ಥೆ ಇರುವುದು ಏನಂತ ಹೇಳಿದರೆ ಜಸ್ಟ್ 29-30% ಇರುವಂಥ ಮಕ್ಕಳನ್ನು ನೀವು ನಿಮ್ಮ ಶಾಲೆಗೆ ಸೇರಿಸಿಕೊಳ್ಬೇಕು. ಅದು ನಮ್ಮ ಸಮುದಾಯವಾಗಲಿ ಇತರ ಸಮುದಾಯವಾಗಲಿ ಅಂಥವರಿಗೆ ನಾವು ಶಾಲೆ ಮಾಡಿದ್ದು 2 ಶಾಲೆಗಳನ್ನು, ಅದು ಒಂದು ಟಿಪ್ಪು ಸುಲ್ತಾನ್ ಶಾಲೆ ಮತ್ತೊಂದು ಹಳೆಕೋಟೆ ಶಾಲೆ. ಅಲ್ಲಿ ನೀವು ಆ ಮಕ್ಕಳನ್ನು ಸೇರಿಸಿಕೊಂಡು ಅವರಿಗೆ 90% ಅಂಕವನ್ನು ಗಳಿಸಿ SSLCಯಲ್ಲಿ ನೀವು ಅವರನ್ನು ಕಳಿಸಿಕೊಟ್ಟಾಗ ಮಾತ್ರ ಏನು ಅಂತ ಹೇಳಿದ್ರೆ ನಮ್ಮ ಚಾರಿಟೇಬಲ್ ಟ್ರಸ್ಟಿಗೆ ನಿಜವಾದ ಅರ್ಥ ಬರ್ತಾ ಇದೆ ಅಂತೇಳಿ. ಇವತ್ತು ಅದೇ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಇವರೆಲ್ಲರೂ ಅದನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ. ನಮ್ಮ ಕನ್ನಡ ಮಾಧ್ಯಮ ಶಾಲೆಗೆ ಉತ್ತಮವಾದಂಥ ಪ್ರೋತ್ಸಾಹವನ್ನು ಕೊಟ್ಟು ಆ ನಿಟ್ಟಿನಲ್ಲಿ ಮುಂದುವರಿಸ್ತಾ ಇದ್ದಾರೆ, ಅದನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ ಎಂಬುದನ್ನು ನಾವೆಲ್ಲರೂ ಅರ್ಥ ಮಾಡಿಕೊಳ್ಳುವುದರೊಂದಿಗೆ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟಿಗೆ ಮನತುಂಬಿದ ಕೃತಜ್ಞತೆಯನ್ನು ಸಲ್ಲಿಸುವುದರೊಂದಿಗೆ ಉತ್ತಮವಾದಂಥ ಈ ಒಂದು ವ್ಯವಸ್ಥೆಯನ್ನ ಕೋಟೆಪುರದಲ್ಲಿ ನಿರ್ಮಿಸಿ ಬಹುಶಃ ಇಡೀ ನಮ್ಮ ಮಂಗಳೂರು ದಕ್ಷಿಣ ವಲಯದಲ್ಲಿ ಒಂದು ಪ್ರಪ್ರಥಮವಾದ ಮತ್ತೊಂದು ಅತ್ಯುನ್ನತವಾದಂತಹ ಒಂದು ಕಾರ್ಯಕ್ರಮ ಅಂತೇಳಿ ನಾನು ಹೇಳಿಕೊಳ್ಳುವುದರೊಂದಿಗೆ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಪರವಾಗಿ ಈ ಶಾಲೆಯ ಮುಖ್ಯೋಪಾಧ್ಯಾಯರು ಮತ್ತು ಎಲ್ಲ ಅಧ್ಯಾಪಕರುಗಳನ್ನು ಅಭಿನಂದಿಸಿ ಅವಕಾಶ ಕೊಟ್ಟದಕ್ಕೆ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ನಾನು ನಿಮಗೆ ಒಂದಷ್ಟು ಹೆಚ್ಚು ಸಮಯ ಇಲ್ಲ, ಅಲಿವಿನಂಚಿನಲ್ಲಿರತಕ್ಕಂಥ ಒಂದು 2-3 ಗಿಡಗಳ ಬಗ್ಗೆ ಹೇಳ್ತೇನೆ. ಕಾಡಲ್ಲಿ ಮನುಷ್ಯ ಬೆಳೆಯದೇ ಆಗುವಂಥ ಗಿಡಗಳುಂಟು. ನಾಡಲ್ಲಿ ನಾವು ನೆಡ್ತೇವೆ, ಗಿಡಗಳು ದೊಡ್ಡದಾಗುತ್ತೆ, ನಾವು ಅದರ ಪರಿಚಯ ಮಾಡಿಕೊಳ್ತೇವೆ. ಆದರೆ ಕಾಡಲ್ಲಿ ಆನೆ ತಿಂದು ಲದ್ದೆ ಹಾಕಿದರೆ ಮಾತ್ರ ಬೆಳೆಯುವಂಥ ಗಿಡಗಳಿದೆ. ಅದು ಯಾವ ರೀತಿಯಲ್ಲಿ ಕೂಡ ನಾವು ಅದರ ಬೀಜವನ್ನು ಕೊಂಡೋಗಿ ಹಾಕಿದರೆ ಆ ಮರ ಆಗೋದಿಲ್ಲ, ಗಿಡ ಆಗೋದಿಲ್ಲ. ಆನೆ ತಿಂದು ಲದ್ದಿ ಹಾಕಿದರೆ ಅದರ ಒಳಗಿರೋಂಥ ಪಲ್ಪ್ ಎಲ್ಲ, ಅಂದರೆ ನಾವು ಏನು ಹೇಳ್ತೇವೆ, ಅದರ ತೆಂಗಿನಕಾಯಿಯಲ್ಲಿ ಒಳಗೆ ಗೊರಟೆ ಇರುತ್ತೆ, ಅದರ ಒಳಗಡೆ ಪಲ್ಪ್ ಇರುತ್ತೆ. ಅದೇ ರೀತಿ ಪಲ್ಪು ಎಲ್ಲ ಮಾಯ ಆಗತ್ತೆ, ಅಂದರೆ ಜೀರ್ಣ ಆಗಿರುತ್ತೆ, ಕಾಯಿ ಬಾಕಿ ಆಗಿರುತ್ತೆ, ಕಾಯಿ ಏನು ಒಡೆದಿರೋದಿಲ್ಲ. ಅದು ಮುಂದಕ್ಕೆ ಆನೆ ಲದ್ದಿ ಹಾಕಿದ ತಕ್ಷಣ ಅದು ಮೊಳಕೆ ಒಡೆದು ಗಿಡವಾಗಿ ಮರವಾಗುತ್ತೆ. ಅದೇ ರೀತಿ ಕರಡಿ ಕೂಡ, ಕರಡಿಯ ಆಹಾರ ನಮ್ಗೆ ಗೊತ್ತಿಲ್ಲ, ಕರಡಿಯ ಅವನತಿ ಹೇಗೆ ಆಗ್ತಾ ಇದೆ ಅಂದರೆ ಕರಡಿಗೆ ಬೇಕಾಗಿರತಕ್ಕಂಥ ಹಣ್ಣುಗಳನ್ನು ನಾವು ಯಾವ ರೀತಿಯಲ್ಲಿ ನಮ್ಗೆ ಗೊತ್ತಿಲ್ಲ. ಅದು ಅದರ ರಿಸರ್ಚ್ ಮಾಡಿದವ್ರಿಗೆ ಗೊತ್ತಿರುತ್ತೆ ಅದು ಯಾವ ಹಣ್ಣು ತಿನ್ನತ್ತೆ, ಎಲ್ಲಿ ಯಾವ ಎಲೆಯನ್ನು ತಿಂತದೆ ಅಂತೇಳಿ. ಅದೇ ರೀತಿ ಅದೊಂದು ಹಣ್ಣನ್ನು ತಿನ್ನತ್ತೆ. ಆ ಹಣ್ಣು ಅದು ಮಲದ ಮೂಲಕ ಹೊರಗೆ ಬಂದು ಅದು
ಅಲ್ಲಿ ಗಿಡವಾಗಿ ಮರವಾಗಿ ಅದರ ಹಣ್ಣನ್ನು ತಿನ್ನೋದಕ್ಕೆ ಅದು ಸಹಕಾರಿಯಾಗುತ್ತೆ. ವಿದ್ಯಾರ್ಥಿ ಸ್ನೇಹಿತರೆ, ಇಲ್ಲಿ ಬದಿಯಲ್ಲಿ ಹೊಳೆ ಇದೆ. ಹೊಳೆಯ ಮಧ್ಯಭಾಗದಲ್ಲಿ ದೊಡ್ಡ ಕಾಂಡ್ಲವನ ಇದೆ, ಮ್ಯಾಂಗ್ರೋವ್ಸ್. ಇದು ವಿಶ್ವದ ಅತ್ಯಂತ ಶ್ರೇಷ್ಠ ಗಿಡ. ಈ ಗಿಡದ ಒಂದು ಮಹತ್ವ ಏನಂತ ಹೇಳಿದರೆ, ಇದು ನಮ್ಮ ಭೂಮಿಯ ಪದರವನ್ನು ರಕ್ಷಣೆ ಮಾಡುತ್ತೆ. ಇದರ ಬುಡದಲ್ಲಿ ಬುಟ್ಟಿ ಆಕೃತಿಯಲ್ಲಿ ರಕ್ಷಣೆಯನ್ನು ಹೊಂದಿರತಕ್ಕಂಥ ಬಳ್ಳಿಗಳು ಉಂಟು. ಎಲ್ಲ ಜೀವಿಗಳು, ಜಲಚರ ಜೀವಿಗಳು, ಏಡಿ ಇರ್ಬೋದು, ಮೀನುಗಳಿರ್ಬೋದು, ಅಥವಾ ಬೇರೆ ಎಲ್ಲ ಮೀನುಗಳು ಇದರ ಅಡಿಯಲ್ಲಿ ಮೊಟ್ಟೆಯನ್ನಿಟ್ಟು ಸಂತತಿಯನ್ನು ಅಭಿವೃದ್ಧಿ ಮಾಡಿಕೊಂಡು ಹೊಳೆಯ ನಂತರ ಸಮುದ್ರ ಸೇರಿ ಅದು ನಮಗೆ ಉಪಯೋಗಕ್ಕೆ ಸಿಗುವಂಥದ್ದು. ಇದನ್ನು ಸಂರಕ್ಷಣೆ ಮಾಡುವಂಥ ಯಾವ ಒಂದು ದಿಕ್ಕು ಕೂಡ ನಮಗೆ ತೋಚ್ತಾ ಇಲ್ಲ. ಸರ್ಕಾರ ಅದರ ಸಂರಕ್ಷಣೆಗೆ ಬಹಳಷ್ಟು ಕಾನೂನುಗಳನ್ನು ರೂಪಿಸಿದೆ. ಆದರೆ ಕಳೆದ 8 ವರ್ಷಕ್ಕೆ ಮುಂಚೆ ಫಾರೆಸ್ಟ್ನವರ ಜೊತೆ ನಾನು ಕೂಡ ಬಂದಿದ್ದೆ. ಮ್ಯಾಥ್ಯೂ ಹುಕ್ರಪ್ಪ ಇವರ ಜೊತೆ ಸೇರಿಕೊಂಡು ಲಕ್ಷಾಂತರ ಗಿಡಗಳನ್ನು ಇಲ್ಲಿ ನೆಟ್ಟಿದ್ದೇವೆ ಮತ್ತು ದೊಡ್ಡದಾಗಿದೆ. ಬಹಳ ದೊಡ್ಡ ಒಂದು ಪೊದೆಯನ್ನು ನೋಡಬೇಕಿದ್ರೆ ಕೋಟೆಪುರಕ್ಕೆ ಬರಬೇಕು. ಕರ್ನಾಟಕದ ಯಾವ ಭಾಗದಲ್ಲಿ ಕೂಡ ಇಷ್ಟು ದೊಡ್ಡ ಪೊದೆಗಳು ಇಲ್ಲ. ಇಡೀ ಏಷ್ಯಾದಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಮಧುಬನ್ ಅನ್ನುವಂಥ ದೊಡ್ಡ ಪೊದೆ ಇದೆ. ಅದರಲ್ಲಿ ಬಿಳಿ ಹುಳಿಗಳು ಕೂಡ ಜೀವಿಸ್ತದೆ. 63 ಬಗೆಯ ಕಾಂಡ್ಲ ಗಿಡಗಳಿದೆ. ಇದು ಬಹಳ ವಿಶಿಷ್ಟವಾದ ಗಿಡಗಳು. ಭೂಮಿಯ ಸಂರಕ್ಷಣೆಯನ್ನು ಮಾಡುವಂಥದ್ದು ಪ್ರಥಮವಾದ ಗಿಡ. ಇದು ಬಹಳ ಉಪಯುಕ್ತ ಗಿಡ. ಸ್ನೇಹಿತರೆ, ನೀವೆಲ್ಲ ಇವತ್ತು ಪರಿಸರದ ಕಾರ್ಯಕ್ರಮಕ್ಕೆ ಸೇರಿದ್ದೀರಾ. ಸಮಯದ ಅವಕಾಶ ಕಡಿಮೆ ಇದೆ. ಎಲ್ಲರೂ ಈ ಒಂದು ಗಿಡ ನೆಡುವ ಮೂಲಕ ನಾವು ಈ ಕಾರ್ಯಕ್ರಮಕ್ಕೆ ಮುಕ್ತಾಯವನ್ನು ಕೋರಲಿಕ್ಕೆ ಸಿದ್ಧತೆಯಲ್ಲಿದ್ದಾರೆ. ಎಲ್ರಿಗೂ ಶುಭವಾಗಲಿ. ನಾನು ವಿಶೇಷವಾಗಿ ಮಂಜನಾಡಿ ಮತ್ತು ಅವರನ್ನು ಅಭಿನಂದಿಸ್ತೇನೆ. ಯಾಕಂತೇಳಿದರೆ ಮಲಾರ್ರವರನ್ನು ನಾನು ಚಿಕ್ಕಂದಿನಿಂದಲೂ ಒಂದು ಸ್ಕೌಟ್ಸ್ ವಿಭಾಗದಲ್ಲಿ ನಾನಿದ್ದೆ. ಆ ಸಂದರ್ಭದಲ್ಲಿ ಕೂಡ ಮಲಾರ್ರವರು 15 ದಿನಕ್ಕೊಮ್ಮೆ ಅವರ ಪೇಪರಲ್ಲಿ ಫೋಟೋ ಬರುತ್ತೆ, ಪದಕಗಳನ್ನು ಪಡೆದಂಥದ್ದು ಅಥವಾ ಪದವಿಯನ್ನು ಪಡೆದಂಥದ್ದು. ಈ ಶಾಲೆಗೆ ಅವರಿಂದ ಗೌರವ ಬರಲಿ. ಈ ಶಾಲೆ ಮುಂದೆ ಹೆಚ್ಚು ಮಕ್ಕಳು 100ಕ್ಕೆ 100 ಅಂಕಗಳನ್ನು ಪಡೆದು ಈ ಶಾಲೆ ಉನ್ನತಿಯನ್ನು ಪಡೆಯಲಿ ಅಂತ ಹಾರೈಸ್ತಾ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ. ಉಳಿದಂತೆ ನಮ್ಮ ಇತರ ಅತಿಥಿಗಳು ಈಗ ನಮ್ಮ ಕಾರ್ಯಕ್ರಮವಾದ ಸಭೆಯನ್ನು ಉಂಡುಕೊಂಡು ಅನುಭವಿಸಿಕೊಂಡು ಈ ವೇದಿಕೆಯಲ್ಲಿ ಮೌನವಾಗಿ ನಮ್ಮ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದ್ದಾರೆ. ಅವರಿಗೆ ಧನ್ಯವಾದ ಅರ್ಪಿಸುತ್ತಾ ನಾವು ಅಧ್ಯಕ್ಷರ ಮಾತಿಗೆ ನಾವು ಕಾಯ್ತಾ ಇದ್ದೇವೆ. ಅದಕ್ಕಿಂತ ಮೊದಲು 1-2 ಮಾತು. ಇದೀಗ ಇಲ್ಲಿ ಅಧ್ಯಕ್ಷರ ಮಾತು ನಡೀತಿದೆ. ಇದಾದ ಕೂಡಲೇ ನಾವು ವನಮಹೋತ್ಸವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿಕ್ಕಿದ್ದೇವೆ. ಅಲ್ಲಿ ಅಕ್ಷರ ಕೈತೋಟ ಎಂಬುದನ್ನು ನಾವು ಸಿದ್ಧತೆ ಮಾಡ್ತಾ ಇದ್ದೇವೆ. ಈ ಅಕ್ಷರ ಕೈತೋಟವನ್ನು ನಾವು ರೆಡಿ ಮಾಡುವಲ್ಲಿ ನಮ್ಮ 9ನೇ ತರಗತಿಯಲ್ಲಿ ಕಲಿತಿರುವಂಥ ಕುಮಾರಿ ಅಶ್ವಿತಾ ಎಂಬ ಒಂದು ವಿದ್ಯಾರ್ಥಿ ನಮ್ಮೊಟ್ಟಿಗಿದ್ದಾಳೆ. ಅವಳ ತಂದೆಯಾದಂಥ ಶ್ರೀಯುತ ಅಬ್ಬಾಸ್ ಇವರು ಕೋಟೆಪುರ ಜುಮ್ಮಾ ಮಸೀದಿಯ ಅಧ್ಯಕ್ಷರು ಕೂಡ ಹೌದು. ನಾವು ಇವತ್ತು ಅವರು ಈ ಕಾರ್ಯಕ್ರಮಕ್ಕೆ ಅವರನ್ನು ಕರೆದಿದ್ದೆವು. ಅನಿವಾರ್ಯ ಕಾರಣಗಳಿಂದ ಅವರು ಬರಲಿಕ್ಕೆ ಆಗುವುದಿಲ್ಲ ಎಂಬ ಸಂದೇಶವನ್ನು ಕೂಡ ನಮಗೆ ಕಳಿಸಿದ್ದಾರೆ. ನಾನು ಯಾಕೆ ಅವರ ಮಾತನಲ್ಲಿ ಪ್ರಸ್ತಾಪಿಸ್ತೇನೆ ಅಂತ ಹೇಳಿದ್ರೆ, ಈ ಅಕ್ಷರ ಕೈತೋಟ ಎಂಬ ಒಂದು ಮಾಡಬೇಕು ಎಂಬ ಆದೇಶ ಬಂದಾಗ ನಾವು ಅವರನ್ನು ಕೇಳಿಕೊಂಡಾಗ ನಮಗೆ ಆ ಅಕ್ಷರ ಕೈತೋಟ ಸಿದ್ಧಪಡಿಸುವಲ್ಲಿ ನಮಗೆ ಮಣ್ಣುಗಳನ್ನು ಕೊಟ್ಟು ಅಲ್ಲಿದ್ದ ಕೆಲವು ಕಲ್ಲುಗಳೆಲ್ಲ ತೆಗೆದು ಹಾಕಿಕೊಂಡು ಮತ್ತು ಆ ಅಕ್ಷರ ಕೈತೋಟಕ್ಕೆ ಒಳ್ಳೆಯ ಕಾಂಪೌಂಡನ್ನು ಕಟ್ಟಲಿಕ್ಕೆ ಕಲ್ಲನ್ನು ಕೂಡ ನಮಗೆ ಕೊಟ್ಟು ಸಹಕರಿಸಿದ್ದಾರೆ. ಅವರನ್ನು ನಿಮ್ಮೆಲ್ಲರ ಪರವಾಗಿ ನಾನು ತುಂಬು ಹೃದಯದಿಂದ ಅಭಿನಂದಿಸುತ್ತಾ ಅಲ್ಲಾಹು ಸುಬ್ಹಾನಹು ವ ತಆಲಾ ಅವರ ಮನದಲ್ಲಿದ್ದ ಎಲ್ಲ ಆಶಯಗಳನ್ನು ಈಡೇರಿಸಲಿ ಎಂಬ ದುಆವನ್ನು ಕೂಡ ಅವರಿಗೋಸ್ಕರ ನಾನು ಮಾಡುತ್ತಾ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಇವತ್ತು ನಡೆದ ಕಾರ್ಯಕ್ರಮ ಎಲ್ಲರೂ ಮೆಚ್ಚಿಕೊಂಡು ಮೆಚ್ಚುಗೆಯ ಮಾತನಾಡಿದ್ದಾರೆ. ಇದು ಅರ್ಥಪೂರ್ಣ ಕಾರ್ಯಕ್ರಮ ಅಂತ ಹೇಳಿದ್ದಾರೆ. ಆದರೆ ಈ ಕಾರ್ಯಕ್ರಮವನ್ನು ನಡೆಸುವವರು ಮಾತ್ರ ಸರ್ಕಾರದ ಸುತ್ತೋಲೆ ನಮ್ಮನ್ನು ಕೆಲಸ ಮಾಡಲಿಕ್ಕೆ ಬಿಡ್ತಾ ಇಲ್ಲ, ಕೆಲಸದ ಒತ್ತಡ ಜಾಸ್ತಿ ಇದೆ, ಶಿಕ್ಷಣ ನೀಡ್ತಾ ಇದ್ದೀರಾ ಅಂತ ಕೇಳುವಂಥ ಪ್ರಶ್ನೆ ಇಲ್ಲಿ ಇಲ್ಲ ಎಂಬ ಒಂದು ನೋವನ್ನು ಅಳವಡಿಸಿದ ರೀತಿಯಲ್ಲಿ ಮಾತಾಡಿದ್ದಾರೆ. ಅದು ಸ್ವಾಭಾವಿಕ. ಅದರ ಕಷ್ಟ, ಅದರ ಅನುಭವಿಸಿದವರಿಗೆ ಗೊತ್ತು. ಇದು ಯಾಕೆ ಈ ಮಾತು ನಾನು ಪ್ರಸ್ತಾಪನೆ ಮಾಡಿದ್ದೇನೆ ಅಂತ ಹೇಳಿದರೆ, ಸರ್ಕಾರದ ಸುತ್ತೋಲೆ
ಒಂದು ಅರ್ಥಪೂರ್ಣ ಅಂತ ನನಗೆ ಕಾಣ್ತಾ ಇದೆ. ನೀವಿವತ್ತು ಸಂಸತ್ತನ್ನು ಒಂದು ಮಾಡಿದ್ದೀರಿ, ಸಂಸತ್ತಿನ ಚುನಾಯಿತ ಪ್ರತಿನಿಧಿಗಳಿಗೆ ಪ್ರತಿಜ್ಞಾವಿಧಿಯನ್ನು ಮಾಡಿದ್ದೀರಿ. ಅದು ಎಲ್ಲ ಸಂಪೂರ್ಣ ರೀತಿ ನಮ್ಮ ಭಾರತದ ಸಂಸತ್ತು ಯಾವ ರೀತಿ ಇದೆ ಅದನ್ನು ವಿದ್ಯಾರ್ಥಿಗಳಿಗೆ ಪರಿಚಯಿಸುವಂಥ ಒಂದು ವ್ಯವಸ್ಥೆ ಇದರಲ್ಲಿ ಆಗಿದೆ. ಸುತ್ತೋಲೆ ಕಷ್ಟವಾದರೂ ಇವತ್ತು ನಡೆದ ಈ ಕಾರ್ಯಕ್ರಮ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಒಂದು ಬೋಧನೆ, ಒಂದು ತಿಳುವಳಿಕೆ ನೀಡುವಂಥ ಕಾರ್ಯಕ್ರಮ ಇದು. ಇದು ಒತ್ತಿ ಹೇಳಲಿಕ್ಕೆ ಕಾರಣ, ಚುನಾವಣೆ ಅಂದರೆ ಏನು, ಸಂಸತ್ತಂದರೆ ಏನು, ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಯಾರು, ಇಲ್ಲಿಯ ರಾಜ್ಯಪಾಲರು ಯಾರು, ವಿರೋಧ ಪಕ್ಷದ ನಾಯಕರು ಯಾರು, ಚುನಾವಣೆ ಯಾವಾಗ, ಇದೆಲ್ಲವನ್ನು ಕೆಲವು ಮಾಧ್ಯಮ ಮಿತ್ರದವರು ಡಿಗ್ರಿ ಆದವರಿಗೆ ಅಥವಾ ಸಾಫ್ಟ್ವೇರ್ ಇಂಜಿನಿಯರ್ಸ್ ಕೆಲಸ ಮಾಡುವವರಿಗೆ ಅಥವಾ ಇಂಜಿನಿಯರ್ಸ್ ಆಗಿ ಕೆಲಸ ಮಾಡುವವರಿಗೆ ಬೆಂಗಳೂರಿನಂಥ ಸಿಟಿಯಲ್ಲಿ ಪ್ರಶ್ನೆ ಮಾಡಿದಾಗ 9.9% ವಿದ್ಯಾರ್ಥಿಗಳಿಗೆ ಅದರ ಬಗ್ಗೆ ಮಾಹಿತಿ ಇಲ್ಲ. ಬರೇ ಅವರೂ ಆಯಿತು, ಅವರ ಕೆಲಸವೂ ಆಯಿತು ಅಂತ ಮಾತ್ರ ಇದ್ದಾರೆ. ಈ ರೀತಿ ಆದರೆ ಮುಂದಿನ ದಿನಗಳಲ್ಲಿ ಚುನಾವಣೆ ಯಾವ ರೀತಿ ಆಗಬಹುದು, ಮುಂದಿನ ದಿನಗಳಲ್ಲಿ ಯಾರು ಅಭ್ಯರ್ಥಿಗಳಾಗಿ ಬರಬಹುದು, ಮುಂದಿನ ದಿನಗಳಲ್ಲಿ ಯಾರು ಸಂಸತ್ ಸದಸ್ಯರಾಗಬಹುದು ಎಂಬುದನ್ನು ನಾವು ಬಹಳ ಗಾಢವಾಗಿ ಆಚರಣೆ ಮಾಡಬೇಕಾಗಿದೆ. ಅದು ನಿವಾರಣೆ ಆಗಬೇಕಾದರೆ ಮಕ್ಕಳಿಂದಲೇ ಪ್ರಾರಂಭ ಆಗಬೇಕು. ಈ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಚುನಾವಣೆಯ ಮೂಲಕ ಪ್ರತಿಯೊಬ್ಬರನ್ನು ಆರಿಸಿಕೊಂಡು ವಿಧಾನಸಭೆಯಾಗಲಿ ಲೋಕಸಭೆಯಾಗಲಿ ನಡೆಯುವಂಥದ್ದು, ರಚಿಸುವಂಥದ್ದನ್ನು ಮಕ್ಕಳಿಗೆ ತಿಳಿಸುವಂಥದ್ದು ಇದು ಮಹತ್ತರವಾದ ಕೆಲಸ ಅಂತ ಮಾತನ್ನು ಹೇಳಿ, ಇವತ್ತು ಯಾರು ನೀವು ಚುನಾಯಿತರಾಗಿದ್ದೀರಿ, ಇಲೆಕ್ಷನ್ ಮೂಲಕ, ಮತದಾನದ ಮೂಲಕ ನೀವು ಯಾರು ನಾಳೆ ದಿವಸ ಸಂಸತ್ತಿಗೆ, ಒರಿಜಿನಲ್ ಸಂಸತ್ತಿಗೆ ಹೋಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುವಂಥದ್ದನ್ನು ನಾವು ಒಪ್ಪಲಿಕ್ಕಾಗೋದಿಲ್ಲ. ಇವತ್ತಿನ ಇಲ್ಲಿ ಆದಂಥ ಸಂಸತ್ತಿನ ಸದಸ್ಯರು ಅಥವಾ ಸಚಿವರುಗಳು ಮುಂದಿನ ದಿನ ನೇರವಾದಂಥ ಒರಿಜಿನಾಲಿಟಿ ಇರುವಂಥ ಕೇಂದ್ರದ ಸಂಸತ್ತಿಗೆ ಹೋಗ್ಲಿಕ್ಕೆ ಕೂಡ ಸಾಧ್ಯತೆ ಇದೆ. ಅದು ಯಾರಿಗೆ ಒಲವು ಇದೆ, ಒಲಿದು ಬರ್ತದೆ ಅಂತ ಹೇಳುವಂಥದ್ದನ್ನು ನಾವಿವತ್ತು ಅರ್ಥ ಮಾಡಲಿಕ್ಕಾಗೋದಿಲ್ಲ, ನಾವಿವತ್ತು ಆಲೋಚನೆ ಮಾಡಲಿಕ್ಕಾಗೋದಿಲ್ಲ. ಅದು ಅವರವರ ಭವಿಷ್ಯದಲ್ಲಿ, ಅವರ ಭಾಗ್ಯದಲ್ಲಿರುವಂಥದ್ದು. ಪ್ರಯತ್ನ ಪಟ್ಟರೆ ಎಲ್ಲವನ್ನೂ ಮಾಡಲಿಕ್ಕೆ ಸಾಧ್ಯ ಅಂತ ಹೇಳುವಂಥದ್ದನ್ನು ಈ ರಾಷ್ಟ್ರದ ರಾಷ್ಟ್ರಪತಿಯಾಗಿ ತಮಿಳ್ ಮೂಲದ ವಿದ್ಯಾಭ್ಯಾಸವನ್ನು ಮಾಡಿದಂಥ ಅಬ್ದುಲ್ ಕಲಾಂರವರು ಭಾಳ ಹೆಸರು ಹೇಳ್ಬೋದು, ಆದರೆ ಸುಲಭದಲ್ಲಿ ಈಗ ನಮಗೆ ಅದೇ ಒಂದು ಹೆಸರು ನೆನಪಿರೋದು. ಅವರು ಈ ದೇಶದ ರಾಷ್ಟ್ರಪತಿಯಾಗಿದ್ದಾರೆ. ನೀವು ಇಲ್ಲಿ ಕನ್ನಡ ಮಾಧ್ಯಮ, ಅವರಲ್ಲಿ ಕಲಿತದ್ದು ತಮಿಳ್ ಮಾಧ್ಯಮದಲ್ಲಿ. ಆದ್ದರಿಂದ ಯಾರು ಯಾವತ್ತು ಏನು ಆಗ್ತಾರೆ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಆದ್ದರಿಂದ ಯಾರಿಗಾದರೂ ನಮ್ಮ ಈ ರಾಷ್ಟ್ರದ, ರಾಜ್ಯದ ಸಂಸತ್ತುಗಳಿಗೆ, ವಿಧಾನಸಭೆಗಳಿಗೆ ಹೋಗುವಂಥ ಅವಕಾಶವನ್ನು ಮಾಡುವಂಥ ವ್ಯವಸ್ಥೆಗೆ ಇದು ನಾಂದಿಯಾಗಲಿ. ಯಾಕೆಂತ ಹೇಳಿದರೆ ಉಳ್ಳಾಳದಲ್ಲಿ ಒಂದು ಪ್ರತ್ಯೇಕತೆ ಇದೆ. ಈ ಕೋಟೆಪುರದವರಿಗೆ ಕೂಡ ಬರ್ತದೆ ಅದರ ಪಾಲು. ಉಳ್ಳಾಳದಲ್ಲಿ MLA ಆಗಿದ್ದು BM ಮಿದಿನಬ್ಬ ಅವರು ನಮ್ಮ ಕೋಡಿಯವರು. ಈಗ ಮೇಲಂಗಡಿಯಲ್ಲಿ ಮನೆ ಮಾಡಿ ಹೋದದ್ದು. ಕೋಡಿಗೆ ಒಂದು ವಿಶೇಷತೆ ಇದೆ. ಉಳ್ಳಾಳ ಪಂಚಾಯತಿಗೆ ಪ್ರೆಸಿಡೆಂಟ್ ಆದವರು ಉಳ್ಳಾಳದವರು AA ಖಾದರ್, ಮಂಡಲ್ ಪ್ರಧಾನರಾದವರು ಅಬ್ದುಲ್ ರಶೀದ್ ಅವರು ಉಳ್ಳಾಳ ಕೋಡಿಯವರು. ಈ 3 ಸ್ಥಾನವನ್ನು ಭರ್ತಿ ಮಾಡಿದವರು ಉಳ್ಳಾಳ ಕೋಡಿಯವರು. ಯಾಕೆ ಕೋಟೆ ಬರೆದವರು ವಿಧಾನಸಭೆಗೆ ನಮ್ಮ ಹೆಣ್ಣುಮಕ್ಕಳು ಹೋಗಲಿಕ್ಕೆ ಸಾಧ್ಯ ಇಲ್ಲ? ಯಾಕೆ ಲೋಕಸಭೆಗೆ ಹೋಗಲಿಕ್ಕೆ ಸಾಧ್ಯತೆ ಇಲ್ಲ? ಸಾಧ್ಯತೆ ಆಗಬಹುದು. ಆ ಕೆಲಸ ಈ ಟಿಪ್ಪು ಸುಲ್ತಾನ್ನಿಂದ ಇವತ್ತು ಪ್ರಾರಂಭವಾಗಿದೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಈ ಮೂಲಕ ಒಂದು ಒಳ್ಳೆಯ ಕೆಲಸ ಅಂತ ಹಾರೈಸಿ
ವನ ಮಹೋತ್ಸವ ಬಗ್ಗೆ ನಾನು ಜಾಸ್ತಿ ಮಾತಾಡಲಿಕ್ಕೆ ಹೋಗೋದಿಲ್ಲ. ಎಷ್ಟು ಭಾಷಣ ಮಾಡಿದರೂ ಎಷ್ಟು ತಿಳಿ ಹೇಳಿದರೂ ಪ್ರಯೋಜನ ಇಲ್ಲ. ಅದು ಅವರವರ ಮನಸ್ಸಲ್ಲಿ ಬರಬೇಕು. ಇನ್ನೊಬ್ಬರನ್ನು ನೋಡಿಕೊಂಡು ಅವರವರ ಮನಸ್ಸಲ್ಲಿ ಅದು ಬಂದರೆ ಮಾತ್ರ ಅದು ಸಾಧ್ಯ. ನಾವು ಮಾಡಿದ್ದೇವೆ ಅವರು ಮಾಡಿದ್ದಾರೆ ಅಂತ ಹೇಳೋದಕ್ಕಿಂತ ನೀವೇನು ಮಾಡಿದ್ದೀರಿ ಅಂತ ಬೇಕು ಅಲ್ಲಿ. ನಾನೇನು ಖುದ್ದು ಮಾಡಿದ್ದೇನೆ ಅಂತೇಳಿ. ನಾನು ಶಾಲೆಗೆ ಹೋಗುವಾಗ ಗೋಳಿ ಮರದ ಅಡಿಯಲ್ಲಿ ಇಡೀ ಪೇಟೆ ನೀರು ಬರುವಂಥ ಜಾಗ, ಅಲ್ಲಿ ಟೊಮೆಟೊ ಗಿಡ ಆಗ್ತದೆ, ಹಲಸಿನ ಹಣ್ಣಿನ ಗಿಡ ಆಗ್ತದೆ, ಮಾವಿನ ಹಣ್ಣಿನ ಗಿಡ ಆಗ್ತದೆ. ಎಲ್ಲ ಊರಿಂದ ಬಂದ ಕಲ್ಮಶದೊಂದಿಗೆ ಬಂದ ಆ ಕಾಯಿಗಳು ಬೀಜಗಳು ಅಲ್ಲಿ ಮೊಳಕೆ ಹೊಡೆದಾಗ ನಾನು ಆವತ್ತೇ ಅದನ್ನು ಮನೆಗೆ ಕೊಂಡೋಗ್ತಾ ಇದ್ದೆ. ಕಣ್ಣಿಗೆ ಕಂಡ್ರಿ ಮನೆ ಅಂಗಳದಲ್ಲಿ ನಾವು ಧರಿಸ್ತಾ ಇದ್ದೆವು. ಪಪ್ಪಾಯಿ ಗಿಡ ಕೊಂಡೋಗಿದ್ದುಂಟು, ಹಲಸಿನ ಗಿಡದ ಬೀಜ ಕೊಂಡೋಗಿದ್ದುಂಟು, ಮಾವಿನ ಗಿಡದ ಕೊಂಡೋಗಿದ್ದುಂಟು. ನಾವು ಮನೆಯಲ್ಲಿ ಬೆಳೆಸ್ತಾ ಇದ್ದೆವು. ನಾವು ಮನೆಯಲ್ಲಿ ಅದೊಂದು ಹುಚ್ಚು, ನಮಗೊಂದು ಪ್ರೀತಿ ಅದರ ಮೇಲೆ ಗಿಡ ನೆಡಬೇಕು ಅಂತೇಳಿ ಅದನ್ನು ಬೆಳಿಗ್ಗೆ ಎದ್ದು ನೋಡುವುದು. ಆ ರೀತಿ ನೀವು ಯಾರಾದರೂ ಮನೆಯಲ್ಲಿ ಮಾಡ್ತೀರಾ? ಈಗ ಆ ರೀತಿ ಮಾಡ್ತಾ ಬಂದರೆ ಮಾತ್ರ ನಿಮಗೆ ಅದರ ಮೇಲೆ ಪ್ರೀತಿ ಬರ್ತದೆ. ನಿಮಗೆ ಇಲ್ಲಿ ಟ್ಯಾರೆಸ್ ಕೃಷಿ, ಛಾವಣಿ ಮೇಲೆ ಕೃಷಿ ಮಾಡಿಕೊಂಡು ಇಲ್ಲಿ ವಾಮಂಜೂರು ಕಡೆಗೆ ಕರ್ಕೊಂಡು ಹೋಗಿ ಕೃಷಿಯ ಬಗ್ಗೆ ಬೇಕಾದಷ್ಟು ತಿಳಿಸಿದ್ದಾರೆ. ಯಾರು ಮಾಡಿದ್ದೀರಿ ನೀವು ಮನೆಯಲ್ಲಿ? ಅದು ಮನೆಯಲ್ಲಿ ಮಾಡಲಿಕ್ಕೆ ಪ್ರಾರಂಭ ಮಾಡಬೇಕು ನೀವು. ಆ ರೀತಿ ಮಾಡಿದರೆ ಮಾತ್ರ ನಮಗೆ ಪರಿಸರದ ಪ್ರೇಮ ಬರಲಿಕ್ಕೆ ಸಾಧ್ಯ ಆಗ್ತದೆ. ನಾವು ಕೆಲವೊಮ್ಮೆ ಹೇಳ್ತೇವೆ ಶುಚಿತ್ವವನ್ನು ಕಾಪಾಡೋದು ಅಂತೇಳಿ. ಎಲ್ಲಿ? ಊರಿನಲ್ಲಿ ಮಾಡುವುದಕ್ಕಿಂತ ಮೊದಲು ನಮ್ಮ ಮನೆಯಲ್ಲಿ ಮಾಡಬೇಕು. ಆ ರೀತಿ ಮುಂದಾದಾಗ ಮಾತ್ರ ಅದು ಸಾಧ್ಯ. ಆದ್ದರಿಂದ ವಿದ್ಯಾರ್ಥಿಗಳು ಮಾತ್ರ ಅಲ್ಲ, ವಿದ್ಯಾರ್ಥಿಗಳ ಹೆತ್ತವರು ಕೂಡ ಪರಿಸರ ರಕ್ಷಣೆಗಾಗಿ ಈ ಗಿಡ ನೆಡುವಂಥ ಕೆಲಸಕ್ಕೆ ಆದ್ಯತೆಯನ್ನು ಕೊಡಬೇಕು. ಈಗೆಲ್ಲ ಕೊಂಡಾಡಿದರು, ಉಳ್ಳಾಲ್ ಬೈಲಿಂದ ಆ ಓವರ್ ಬ್ರಿಡ್ಜಿಂದ ಮಾಸ್ತಿಗಟ್ಟೆವರೆಗೆ ಅದು ಬೆಳೀತಾ ಬರ್ತಾ ಇದೆ. ಎಷ್ಟು ಕಣ್ಣಿಗೆ ಖುಷಿ ಕೊಡ್ತದೆ. ಮುಕ್ಕಚೇರಿಗೆ ಹೋಗುವ ರಸ್ತೆ ನೋಡಿ, ಬೆಂಗಳೂರು ವೃಂದಾವನದ ಸೈಡಲ್ಲಿ ಹೋದಾಗೆ ಆಗ್ತದೆ. ಎರಡೂ ಸೈಡ್ ಗಿಡ ನೆಟ್ಟು ಒಂದು ಕೂಲ್ ಮೈಸೂರಿನ ಆ ಮಾರ್ಗದಲ್ಲಿ ಹೋದಾಗೆ. ಯಾಕೆ ನಮ್ಮಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ? ಈಗ ಇಲ್ಲಿ ಚರ್ಚ್ ರೋಡಲ್ಲಿ ಕೂಡ ನಮ್ಮ ದರ್ಗಾದ ಮುಂದುಗಡೆ ಪ್ರಾರಂಭ ಮಾಡಿದ್ದಾರೆ. ಇದೆಲ್ಲ ಮಾಡಲಿಕ್ಕೆ ಎಲ್ಲರ ಕೈ ಸಹಾಯ ಬೇಕು. ನೀವು ಮಾಡಬೇಕು ಅಂತ ಹೇಳಿ ಮುಂದಿನ ದಿನಗಳಲ್ಲಿ ನಾವು ಕೂಡ ದರ್ಗಾದಲ್ಲಿ ಈ ವರ್ಷ ಕೆಲವು ಹಲಸಿನ ಗಿಡ, ಹೆಬ್ಬಳಸು ಈ ರೀತಿಯ ಗಿಡ ನೆಡಬೇಕು. ಅದು ಮಾತ್ರ ಅಲ್ಲ, ಒಂದು ಗಂಧದ ವನವನ್ನು ಕೂಡ ಮಾಧವ ಉಳ್ಳಾಲ್ರವರು ಮಾಡಲಿಕ್ಕೆ ಬಹಳ ಒತ್ತಾಯ ಮಾಡ್ತಾ ಇದ್ದಾರೆ. ಆ ಕೆಲಸವನ್ನು ಕೂಡ ಈ ತಿಂಗಳಲ್ಲಿ ನಾವು ಮಾಡಲಿಕ್ಕೆ ತಯಾರಿ ಮಾಡ್ತಾ ಇದ್ದೇವೆ. ಉಳ್ಳಾಲದಲ್ಲಿ ಕೂಡ ಒಂದು ಗಂಧದ ವನ ಉಳ್ಳಾಲ ದರ್ಗದಲ್ಲಿ ಆಗ್ತದೆ ಅಂತ ಹೇಳಲಿಕ್ಕೆ ನನಗೆ ತುಂಬ ಸಂತೋಷ ಆಗ್ತದೆ. ಇಷ್ಟು ಹೇಳಿ ನಾನು ಜಾಸ್ತಿ ವಿವರವಾಗಿ ಮಾತಾಡಲಿಕ್ಕೆ ಇಚ್ಛೆ ಪಡೋದು. ಯಾಕೆ ಅಂತ ಹೇಳಿದರೆ ಸಮಯ ಕೂಡ ಜಾಸ್ತಿ ಆಯಿತು, ಆರೋಗ್ಯ ಕೂಡ ಅಷ್ಟು ಸರಿಯಾಗಿಲ್ಲ, ಸ್ವಲ್ಪ ಶೀತ ಜ್ವರ ಎಲ್ಲ ಇದೆ. ಅದರ ಮಧ್ಯದಲ್ಲಿ ಮಲಾರ್ರವರ ಒತ್ತಾಯಕ್ಕಾಗಿ ಬಂದಿದ್ದೇನೆ. ನಿಮ್ಮ ಈ ಪರಿಸರ ಪ್ರೇಮದ ಈ ಕಾರ್ಯಕ್ರಮ, ಈ ಸಂಸತ್ತಿನ ಕಾರ್ಯಕ್ರಮ, ಇತರ ಸಂಸ್ಥೆಗಳನ್ನು ಪ್ರಾರಂಭ ಮಾಡಿದಂಥ ಕೆಲವೊಂದು ವೇದಿಕೆಯಲ್ಲಿ ನಿಮ್ಮ ಪ್ರಾರಂಭ ಮಾಡಿದ್ದೀರಿ. ಇದೆಲ್ಲವೂ ಒಂದು ಯಶಸ್ವಿಯಾಗಿ ನಡೆದು ನಮ್ಮ ಭಾಗದ ಈ ಮಕ್ಕಳಿಗೆ ಮುಂದಿನ ದಿನಗಳಲ್ಲಿ ಒಂದು ಉತ್ತಮವಾದ ಫಲಿತಾಂಶವನ್ನು ನೀಡಲಿಕ್ಕೆ ಅಲ್ಲಾಹನು ಅನುಗ್ರಹಿಸಲಿ ಅಂತ ಹೇಳುವಂಥ ಪ್ರಾರ್ಥನೆಯೊಂದಿಗೆ ನನ್ನ ಮಾತನ್ನು ಕೊನೆಗೊಳಿಸ್ತೇನೆ. ಅದಕ್ಕಿಂತ ಮೊದಲಾಗಿ ನಮ್ಮ ಈ ಟ್ರಸ್ಟಿನ ಈ ಶಾಲೆಗೆ ಏನೋ ಒಂದು ಸಣ್ಣ ವೇದಿಕೆ ನಿರ್ಮಾಣ ಮಾಡಿಕೊಡಬೇಕು ಅಂತೇಳಿ ಅಜೀಜ್ ಹಕ್ ಅವರಲ್ಲಿ ನಮ್ಮ ವೈಸ್ ಪ್ರೆಸಿಡೆಂಟ್ ಮನವಿ ಮಾಡಿದಂತೆ ಅವರು ಅದಕ್ಕೆ ಒಪ್ಪಿಗೆಯನ್ನು ಸೂಚಿಸಿದ್ದಕ್ಕಾಗಿ ನಮ್ಮ ಟ್ರಸ್ಟ್ ವತಿಯಿಂದ ನಾನು ಅವರಿಗೆ ಹಾರ್ದಿಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಎಸ್ ಕೆ ಖಾದರ್ರವರಲ್ಲಿ ಶೇರ್ ಕೊಡಬೇಕು ಅಂತ ಹೇಳುವಂಥ ಒಂದು ಪ್ರಸ್ತಾವನೆಯನ್ನು ನಮ್ಮ ಟ್ರಸ್ಟ್ ಉಪಾಧ್ಯಕ್ಷರು ಇಟ್ಟಿದ್ದಾರೆ. ಅದು ಚೇರ್ ಬೇಕಾ ಅಥವಾ ಬೇರೆ ಏನಾದರೂ ಬೇಕಾ ಅಂತ ಹೇಳುವಂಥದ್ದನ್ನು ಕುಳಿತು ಚರ್ಚೆ ಮಾಡಿಕೊಂಡು ನಾವು ತೀರ್ಮಾನ ಮಾಡುವ. ಯಾಕೆಂತ ಹೇಳಿದರೆ ಅದು ಬೇಡ, ನಾನು ಪೂರ್ತಿ ಹೇಳೋದಿಲ್ಲ, ತುಂಬ ಕೆಲಸ ಇಲ್ಲಿ ಆಗಬೇಕಾಗಿದೆ. ಅದು ನಾವು ಕೂತು ಚರ್ಚೆ ಮಾಡುವ. ಮತ್ತು ಅವರಲ್ಲಿ ಬೇಡಿಕೆಯನ್ನು ನಾವು ವೇದಿಕೆ ಮೇಲೆ ಇಟ್ಟದ್ದಕ್ಕಾಗಿ ನನಗೆ ತುಂಬ ಇದಿದೆ. ಯಾಕೆಂತ ಹೇಳಿದರೆ ಯಾವತ್ತೂ ಕೂಡ ಕೈ ಜೋಡಿಸುವಂಥ ವ್ಯಕ್ತಿ, ಅವರ ಉತ್ತರದಲ್ಲಿ ಕೂಡ ಅದೇ ರೀತಿ ಹೇಳಿದ್ದಾರೆ. ನಾನು ಅದು ಮಾಡ್ತೇನೆ ಇದು ಮಾಡ್ತೇನೆ ಅಂತ ಹೇಳೋದಕ್ಕಿಂತ ಸದಾ ನಿಮ್ಮ ಜೊತೆಯಲ್ಲಿದ್ದೇನೆ ಅಂತ ಹೇಳಿದ್ದಾರೆ. ಅವರ ದೊಡ್ಡಪ್ಪ ಮರ್ಹೂಮ್ ಇಬ್ರಾಹಿಂ ಹಾಜಿಯವರ ಈ ಕನಸಿನ ಕೂಸಾದ ಈ ಒಂದು ವಿದ್ಯಾ ಸಂಸ್ಥೆಗಳು ಬೆಳಗಬೇಕಾದರೆ ಕೆಲವು ನಿಮ್ಮಂಥ ಶಿಕ್ಷಕರು, ಮುಖ್ಯೋಪಾಧ್ಯಾಯರುಗಳ ಸಹಕಾರ ನಮಗೆ ಅಗತ್ಯ ಇದೆ. ಯಾಕೆಂತ ಹೇಳಿದರೆ KMK ಅವರು ಹೇಳಿದ ಹಾಗೆ ಇಬ್ರಾಹಿಂ ಹಾಜಿ ಅವರು
ಹಣ ಮಾಡುವ ಉದ್ದೇಶದಿಂದ ವಿದ್ಯಾಸಂಸ್ಥೆ ಮಾಡುವುದಿದ್ದರೆ ಇಂಗ್ಲೀಷ್ ಮೀಡಿಯಮನ್ನು ಪ್ರಾರಂಭಿಸಬೇಕಿತ್ತು. ನೇರವಾಗಿ ಕನ್ನಡ ಮಾಡಿ ಕಾಲೇಜಿಗೆ ಪ್ರಯತ್ನಪಟ್ಟು, ಕಾಲೇಜ್ ಎಂಬುದು ಇವತ್ತಿಗೆ ನಮಗೆ ಬಹಳ ಒಂದು ಖರ್ಚಿನ ದಾರಿಯಾಗಿ ಉಳಿದುಕೊಂಡಿದೆ. ಅಲ್ಲಿಗೆ ಸಂಬಳ ಕೊಡುವಂಥದ್ದು ಅದನ್ನು ವ್ಯವಸ್ಥಿತವಾಗಿ ನಡೆಸಬೇಕಾದರೆ ಬಹಳಷ್ಟು ಆರ್ಥಿಕ ಸಮಸ್ಯೆ ಎದುರಾಗ್ತಾ ಇದೆ. ಕಾರಣ 35%ಗಿಂತ ಕಡಿಮೆ ಮಕ್ಕಳನ್ನು ಸೇರಿಸಿಕೊಂಡು ವಿದ್ಯಾಭ್ಯಾಸ ನಡೆಸಿ ಪಾಪದ ಮಕ್ಕಳನ್ನು, ವಿದ್ಯಾಹೀನರಾದವರನ್ನು ಮೇಲೆತ್ತಬೇಕು ಅಂತ ಉದ್ದೇಶ ಇಬ್ರಾಹಿಂ ಹಾಜಿ ಅವರದ್ದಾಗಿತ್ತು. ಆದರೆ ಇಲ್ಲಿ SSLCಯಲ್ಲಿ 78% ಮಾರ್ಕ್ ಬಂದಾಗ ಟಿಪ್ಪು ಸುಲ್ತಾನ್ ಕಾಲೇಜಿಗೆ ನಿಮ್ಮ ಮಕ್ಕಳನ್ನು ಕಳಿಸಲಿಕ್ಕೆ ನೀವು ಪ್ರಯತ್ನ ಪಡುವುದಿಲ್ವಾ, ಅಲ್ಲ ಮಕ್ಕಳು ಬರುವುದಿಲ್ವಾ, ಅದರ ಬೇರೆ ಕಾರಣಗಳಿವೆಯಾ ಎಂಬುದನ್ನು ಸ್ವಲ್ಪ ನೋಡಿಕೊಂಡು ಸಂಪೂರ್ಣ ಹಳೆಕೋಟೆ ಶಾಲೆ ಮತ್ತು ಟಿಪ್ಪು ಸುಲ್ತಾನ್ ಶಾಲೆಯ SSLC ತೇರ್ಗಡೆ ಆದ ಎಲ್ಲ ಮಕ್ಕಳು ಟಿಪ್ಪು ಸುಲ್ತಾನ್ ಕಾಲೇಜ್ 9 ಕೆರೆ ಇದಕ್ಕೆ ಸೇರುವ ಹಾಗೆ ನಿಮ್ಮ ಸರ್ವ ಪ್ರಯತ್ನ ಬೇಕು. ಆ ರೀತಿ ಆದಾಗ ಮಾತ್ರ ನಮ್ಮ ಟ್ರಸ್ಟು ಇಬ್ರಾಹಿಂ ಹಾಜಿ ಅವರ ಆ ಕನಸನ್ನು ಉಳಿಸಲಿಕ್ಕೆ ಸಾಧ್ಯ ಎಂಬ ನೋವಿನ ಮಾತನ್ನು ನಾನು ಈ ಸಂದರ್ಭದಲ್ಲಿ ತಮ್ಮ ಮುಂದೆ ವ್ಯಕ್ತಪಡಿಸಿ ಎಲ್ಲರಿಗೂ ಅಲ್ಲಾಹನು ಶುಭವನ್ನು ಅನುಗ್ರಹಿಸಲಿ ಅಂತೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕೈತೋಟದತ್ತ ನಾವು ಈಗಾಗಲೇ ತೆರಳಲಿಕ್ಕಿದ್ದೇವೆ. ಅದಕ್ಕಿಂತ ಮೊದಲು ಇವತ್ತು ನಮ್ಮ ಈ ವೇದಿಕೆಯಲ್ಲಿ ವಿಶಿಷ್ಟ ಶ್ರೇಣಿಯಲ್ಲಿ ಪಾಸಾದಂಥ ನಾಜಿಯಾ ಮತ್ತು ಕನ್ನಡದಲ್ಲಿ 125ರಲ್ಲಿ 125 ಅಂಕವನ್ನು ಪಡೆದಂಥ ನೈಫಾ ಮತ್ತು ಆಮಿನಾ ರುಫೈದಾ ಇವರಿಗೆ ಬೋಧಿಸಿದಂಥ ಕನ್ನಡ ಪಾಠವನ್ನು ವಿಷಯವನ್ನು ಬೋಧಿಸಿದಂಥ ಶ್ರೀಮತಿ ಗೀತಾ ಡಿ, ಪ್ರಭಾರ ಮುಖ್ಯೋಪಾಧ್ಯಾಯನಿ, ಪ್ರೌಢಶಾಲೆ ಕೋಟೆಪುರ, ಇವರು ನಮ್ಮ ಎಲ್ಲ ಅತಿಥಿಗಳ ಸಮ್ಮುಖದಲ್ಲಿ ಒಂದು ಫೋಟೋಗಾಗಿ ನಿಮ್ಮನ್ನು ನಾನು ಆಹ್ವಾನಿಸ್ತಾ ಇದ್ದೇನೆ. ಎಲ್ಲ ಅತಿಥಿಗಳು ಕೂಡ ನಮ್ಮಲ್ಲಿ ಸಹಕರಿಸಬೇಕು.